सन्नियम्येन्द्रियग्रामम् सर्वत्र समबुद्धयः ते प्राप्नुवन्ति मामेव सर्वभूतहिते रताः. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಚೈತನ್ಯ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಕೇಳಿಸ್ಕೊಳ್ತಾ ಇದ್ದೀರಾ? ಸ್ವಲ್ಪ ಮೊದಲು ನಡೀತಾ ಇತ್ತಲ್ಲ ಕ್ಲಾಸ್, ಇದೇ ಸೆಷನ್ ಅಲ್ಲಿ. ಓಕೆ, ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 12 ಭಕ್ತಿ ಯೋಗ ಅಥವಾ ಭಕ್ತಿ ಸೇವೆ. ಸೊ ಭಕ್ತಿ ಯೋಗದ ಅಧ್ಯಾಯ ಇವತ್ತು ಕೊನೆಗೊಳ್ಳುತ್ತೆ. ನಾಳೆಯಿಂದ ಜ್ಞಾನಯೋಗ, ಹೆಚ್ಚು ಹೆಚ್ಚು ಜ್ಞಾನದ ಬಗ್ಗೆ ಜ್ಞಾನವನ್ನ ಜಾಸ್ತಿ ಮಾಡಿಕೊಂಡು ಭಕ್ತಿಯನ್ನ ಮಾಡೋದು ಹೇಗೆ ಅನ್ನೋದನ್ನು ನಾಳೆನಿಂದ ನೆಕ್ಸ್ಟ್ 6 ಅಧ್ಯಾಯಗಳು. ಆದ್ರೆ ಇವತ್ತು ಭಕ್ತಿಯೋಗದ ಕೊನೆಯ ಅಧ್ಯಾಯ, ತುಂಬಾ ಚಿಕ್ಕ ಅಧ್ಯಾಯ, ಆದರೆ ಬಹಳ ಪವರ್ಫುಲ್ ಅಧ್ಯಾಯ. ಹೇಗೆ ನಾವು ಭಕ್ತಿಯನ್ನ ಮಾಡಬೇಕು, ಶುದ್ಧ ಭಕ್ತಿಯನ್ನ ಮಾಡುವುದು ಹೇಗೆ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಈಗ ಪ್ರಾರ್ಥನೆಯೊಂದಿಗೆ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾತಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಅಂತೂ ಫೈನಲಿ ನಾವು ಭಗವಂತನ ವಿಶ್ವರೂಪವನ್ನ ಕಳ್ಕೊಂಡ್ವಿ, ಅರ್ಥ ಮಾಡ್ಕೊಂಡಿದ್ದಾಯ್ತು. ನಿನ್ನಿನ ಅಧ್ಯಾಯದಲ್ಲಿ ಅವನ ನಾರಾಯಣ ಸ್ವರೂಪ, ನಾರಾಯಣನ ರೂಪವನ್ನು ಸಹಿತ ನಾವು ನೋಡಿದ್ದಾಯ್ತು. ಅರ್ಜುನಿಗೆ ಅವನು ತೋರಿಸಿದ್ದಾಯ್ತು. ಆಮೇಲೆ ಮತ್ತೆ ತಿರ್ಗಾ ಅವನ 2 ಕೈಗಳ ಭಗವಂತನ ಇದಕ್ಕೆ ಅವನ ಮೂಲ ರೂಪಕ್ಕೆ ಅವನು ಬಂದಿದ್ದು ಆಯಿತು. ಹೀಗೆ ಭಗವಂತನ ನಾವು ಯಾವ ರೀತಿಯಾಗಿ ಭಕ್ತಿ ಅಥವಾ ಅನನ್ಯ ಅಂದ್ರೆ ಭಗವಂತನ ನಾವು ನೋಡ್ಬೇಕಂದ್ರೆ ಅವನಲ್ಲಿ ಅಚಲವಾದಂತಹ ನಮ್ಮ ಮನಸ್ಸು ಅನ್ನುವಂತಹದ್ದು ಅವನಲ್ಲಿ ಸ್ಥಿರವಾಗಿರಬೇಕಾಗಿರುವಂತಹದ್ದು. ಭಕ್ತಿಯನ್ನ ಮಾಡಬೇಕು, ಅವನಿಗೆ ನಮಸ್ಕರಿಸಬೇಕು ಅನ್ನುವಂಥದ್ದು. ಸೊ ಹೀಗೆ ನಿನ್ನ ವಿಶ್ವರೂಪ ದರ್ಶನದ ನಂತರ ಇವತ್ತಿನ ಮುಂದೆ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನೋಡಲಿದ್ರೆ, ಇವತ್ತಿನ ಅಧ್ಯಾಯದ 3 ಸೆಕ್ಷನ್ಗಳಲ್ಲಿ ಒಂದನೆಯದಾಗಿ ಎಲ್ಲದಕ್ಕೂ ಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವಂತಹದ್ದು. ಸೊ ಭಕ್ತಿಯ ಅಂದ್ರೆ ಭಕ್ತಿಯಲ್ಲಿ ನಾವು ಮುಂದುವರಿಯೋದು ಹೇಗೆ ಅನ್ನುವಂತಹದ್ದು
ಮತ್ತೆ ಯಾವ ಗುಣಗಳು ಭಗವಂತನಿಗೆ ಪ್ರಿಯವಾದದ್ದು ಅನ್ನೋದನ್ನು ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ನವವಿಧ ಭಕ್ತಿಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ. ಅರ್ಜುನನು ಪ್ರಶ್ನಿಸಿದನು, ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು ಎಂದು ನಾವು ಭಾವಿಸಬೇಕು. ಇಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ, ಏನು? ಒಂದು, ಭಗವಂತನನ್ನ ಸಾಕಾರ ರೂಪದಲ್ಲಿ ಪೂಜಿಸುವಂಥವರು, ಅಥವಾ ಅವನ ದಿವ್ಯ ಜ್ಯೋತಿ ಬ್ರಹ್ಮ ಜ್ಯೋತಿಯನ್ನ ಪೂಜಿಸುವಂಥವರು, ಅದು ನಿರಾಕಾರ ರೂಪ, ಭಗವಂತನ ನಿರಾಕಾರ ರೂಪ. ಸೊ ಇದು ಯಾವುದರಲ್ಲಿ, ಇದು ಎರಡರಲ್ಲಿ ಯಾವುದು? ನೋಡಿ ಎಷ್ಟು ಕ್ಲಿಯರ್ ಆಗಿ ಭಗವದ್ಗೀತೆಯಲ್ಲಿ ಅರ್ಜುನನ ಪ್ರಶ್ನೆಗೆ ಹೇಗಿರುತ್ತೆ ಅಂದ್ರೆ, ಅದು ನಮಗೆ ಈ ಮಾಯವಾದಿಗಳಿಗೆ ಅರ್ಥವಾಗಲಿ, ಯಾರು ಭಕ್ತಿಯ ಮಾರ್ಗದಲ್ಲಿ ಬರ್ತಾರೆ ಅವರಿಗೆ ಒಂದು ರೀತಿಯಾದ ಸರಿಯಾದ ರೀತಿಯಲ್ಲಿ ಭಕ್ತಿಯನ್ನ ಮಾಡಬೇಕು ಅವರು ಅನ್ನುವಂತಹದ್ದನ್ನ ವಿವರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಅರ್ಜುನನ ಪ್ರಶ್ನೆ, ಭಗವಂತನ ಉತ್ತರ. ಅದರಿಂದ ಅವನು ಕೇಳ್ತಾ ಇದ್ದಾನೆ ಇಲ್ಲಿ, ನಿರಾಕಾರ ಬ್ರಹ್ಮನನ್ನ ಪೂಜೆ, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅನ್ನುವಂತಹದ್ದು. ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂತ ನೋಡಿದ್ರೆ, ಮಯ್ಯಾವೇಶಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತಮೇ ತೇಮೇ ಯುಕ್ತತಮಾಮತಾಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೆಯೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಸೊ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಯಾವುದು ಶ್ರೇಷ್ಠ? ಹಾಗಾದ್ರೆ ಭಗವಂತನನ್ನ ನಾವು ಅವನನ್ನ ಸಾಕಾರ ರೂಪದಲ್ಲಿ ಅಥವಾ ನಿರಾಕಾರ ರೂಪ, ಯಾವುದು ಶ್ರೇಷ್ಠ? ಭಗವಂತ ಹೇಳ್ತಾ ಇರೋದಿಲ್ಲೀಗ, ಹರೇ ಕೃಷ್ಣ, ನಾವು ದೇವರನ್ನ, ಭಗವಂತನನ್ನ, ಕೃಷ್ಣನನ್ನ ಯಾವ ರೀತಿ ಪೂಜಿಸಬೇಕು ಅನ್ನೋದಕ್ಕೆ ಅವನಿಲ್ಲಿ ಹೇಳ್ತಾ ಇದ್ದಾನೆ. ಸಾಕಾರ ರೂಪವೇ ಅಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ನಾವು ಭಗವಂತನನ್ನ ಹೇಗೆ ಪೂಜಿಸಬೇಕು ಹಾಗಿದ್ರೆ? ಸಕಾರ ರೂಪದಲ್ಲಿ, ಸಾಕಾರ ರೂಪದಲ್ಲಿ ಅವನನ್ನು ನಾವು ಪೂಜಿಸಬೇಕು, ಅದೇ ಶ್ರೇಷ್ಠ ಅನ್ನುವಂತಹದ್ದು. ಅದರಿಂದ ನಿರಾಕಾರ ರೂಪದಲ್ಲಿ ನಾವು ಹೆಚ್ಚು ಹೊತ್ತು ಒಂದು ಅಂದ್ರೆ ಈ ಬ್ರಹ್ಮಜ್ಯೋತಿಯಲ್ಲಿ ನಾವು ಕೇಂದ್ರೀಕರಿಸಬೇಕಂದ್ರೆ ನಾವು ಧ್ಯಾನಕ್ಕೆ ಹೋಗಬೇಕು. ಧ್ಯಾನ ಅಂದ್ರೆ ಮತ್ತೆ ಅಷ್ಟಾಂಗ ಯೋಗದ ಪದ್ಧತಿ ಬರುತ್ತೆ. ಅಷ್ಟಾಂಗ ಯೋಗ ಪದ್ಧತಿಯನ್ನ ಅರ್ಜುನನು ನಿರಾಕರಿಸಿದ್ದಾನೆ ಇಲ್ಲಿ. ಅವನು ಹೇಳ್ತಾನೆ ಅದು ತನ್ನ ಹತ್ರನೂ ಸಾಧ್ಯ ಇಲ್ಲ ಅದನ್ನ ಮಾಡ್ಲಿಕ್ಕೆ. ಅದರಲ್ಲಿಯೂ ಕಲಿಯುಗದಲ್ಲಿ ನಾವು ಆ ಧ್ಯಾನದಿಂದ ಸಮಾಧಿ ವ್ಯವಸ್ಥೆಗೆ ಹೋಗಿ ಭಗವಂತನಲ್ಲಿ ನಾವು ಇದನ್ನ ಆಗುವಂತ ಕನೆಕ್ಟ್, ನಮ್ಮ ಸಂಬಂಧವನ್ನ ಸ್ಥಾಪಿಸುವಂತಹದ್ದು ಆಗೋದಿಲ್ಲ. ಯಾಕೆಂದ್ರೆ ನಾವು ಹೋಗಿ ಭಗವಂತನ ಜೊತೆಗೆ ನಮ್ಮ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅವನ ಜೊತೆಗೆ. ಆಗ ನಾವು ಅವನ ಲೋಕಕ್ಕೆ ಹೋದ್ಮೇಲೆ ಮತ್ತೆ ಆ ರೀತಿಯಾಗಿ ನಾವು ಅವನ ಸೇವೆಯನ್ನ ಮಾಡ್ಬೇಕಾಗತ್ತೆ. ಸೊ ಅದು ಸಾಧ್ಯವಿಲ್ಲ. ಅರ್ಜುನನು ಸಹಿತ ಅಷ್ಟಾಂಗ ಯೋಗ ಅಥವಾ ಧ್ಯಾನ ಇದರ ಬಗ್ಗೆ ಅವನು ಹೇಳಿದ್ದಾನೆ. ನಿರಾಕಾರ ರೂಪದ ಪೂಜೆ ಪರಿಪೂರ್ಣವಲ್ಲ ಅನ್ನೋದನ್ನ ಭಗವಂತ ಹೇಳ್ತಾನೆ. ಅವರು ಹೆಚ್ಚು ಪರಿಪೂರ್ಣರು. ಯಾರು? ಅತ್ಯಂತ ಪರಿಪೂರ್ಣರು. ಯಾರು? ಭಗವಂತನನ್ನ ಸಾಕಾರ ರೂಪದಲ್ಲಿ. ಆದ್ದರಿಂದ ಯಾವಾಗಲೂ ನಾವು ಭಗವಂತನನ್ನ ಪೂಜಿಸಬೇಕಾದ್ರೆ ವಿಗ್ರಹ, ಫೋಟೋ ಅಲ್ವಾ, ಆ ರೀತಿಯಾಗಿ ನಾವು ಇರಬೇಕು, ಅವನು ಇರಬೇಕು ನಮ್ಮ ಎದುರುಗಡೆಗೆ. ಆ ರೀತಿಯಾಗಿ ವಿಗ್ರಹಾರಾಧನೆ ಅತ್ಯಂತ ಶ್ರೇಷ್ಠ. ಸಾಕಾರ ರೂಪದಲ್ಲಿ ಅವನನ್ನು ನಾವು ಪೂಜಿಸುವುದು. ಸೊ ಈಗ ನಾವು ನವವಿಧ ಭಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ನವವಿಧ ಭಕ್ತಿಯಲ್ಲಿ ನೋಡ್ಬಹುದು, ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ ಅನ್ನುವಂತಹದ್ದು. ಸೊ ಒಂದನೇದಾಗಿ ಶ್ರವಣಂ ಅಂದ್ರೆ ನಾವು ಕೇಳುವಂತಹದ್ದು, ಕೀರ್ತನಂ ಅಂದ್ರೆ ಭಗವಂತನ ಕುರಿತಾಗಿ ಕೀರ್ತನೆಯನ್ನು ಮಾಡುವಂತಹದ್ದು, ಅವನ ಕುರಿತಾಗಿ ಹಾಡುವಂತಹದ್ದು, ಅವನ ಕುರಿತಾಗಿ
ಭಕ್ತರ ಜೊತೆಗೆ ಸೇರಿ ನಾವು ಅವನ ಕೀರ್ತನೆಯನ್ನ ಮಾಡುವಂತಹದ್ದು. ಸ್ಮರಣಂ, ಅವನನ್ನ ಕುರಿತಾಗಿ ಜಪವನ್ನ ಮಾಡುವಂತಹ ಸ್ಮರಣ, ಧ್ಯಾನ ಅಂದ್ರೆ ಜಪ ಮಾಡುವಂತಹದ್ದು ಅವನನ್ನ. ಪಾದ ಸೇವನಂ, ಅವನ ಪಾದ ಸೇವೆಯನ್ನ ಮಾಡುವಂತಹದ್ದು. ಮತ್ತೆ ಅರ್ಚನಂ, ವಿಗ್ರಹಾರಾಧನೆ, ಭಗವಂತನ ವಿಗ್ರಹದ ಆರಾಧನೆಯನ್ನು ಮಾಡುವಂತಹದ್ದು, ಅರ್ಚನೆ ಮಾಡುವಂತಹದ್ದು. ವಂದನಂ, ಭಗವಂತನಿಗೆ ಅಂದ್ರೆ ಪ್ರೇಯರ್, ಪ್ರಾರ್ಥನೆಯನ್ನ ಕೊಡುವಂತಹದ್ದು. ಧ್ರುವ ಮಹಾರಾಜನ ಇಲ್ಲಿ ಉದಾಹರಣೆಯನ್ನು ನಾವು ತೆಗೆದುಕೊಳ್ಬಹುದು. ದಾಸ್ಯಂ, ಭಗವಂತನ ಸರ್ವಂಟ್, ಭಗವಂತನಿಗೆ ಒಬ್ಬ ದಾಸ, ಇಲ್ಲಿ ರಾಮ ಹನುಮಂತ. ಹಾಗೆಯೇ ಸಾಕ್ಯಂ, ಅರ್ಜುನ ಕೃಷ್ಣರು ಮಾಡುವಂತಹ ಭಕ್ತಿ, ಅರ್ಜುನ ಕೃಷ್ಣನಿಗೆ ಮಾಡುವಂತಹ ಭಕ್ತಿ. ಆತ್ಮನಿವೇದನದಲ್ಲಿ ಬಲಿಚಕ್ರವರ್ತಿ ವಾಮನನಿಗೆ ಮಾಡುವಂತಹ ಭಕ್ತಿ. ಸೊ ಈಗ ನಾವು ನೋಡಬಹುದು, ಶ್ರವಣಂ ಅಂದ್ರೆ ಪರೀಕ್ಷಿತ ಮಹಾರಾಜ. ಯಾರ್ಯಾರು ಯಾವ್ಯಾವುದಕ್ಕೆ ಉದಾಹರಣೆ ಇಲ್ಲಿ ನೋಡಿದರೆ, ಶ್ರವಣಂ ಅಂದ್ರೆ ಕೇಳುವಂತಹದ್ದು. ಯಾಕೆಂದ್ರೆ ಶ್ರವಣಂ 7 ದಿನ 7 ರಾತ್ರಿ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡಿ ಅವನು ಪರೀಕ್ಷಿತ ಮಹಾರಾಜ ತನ್ನ ಪಾಪಕರ್ಮಗಳನ್ನ ಹೋಗಲಾಡಿಸ್ಕೊಳ್ತಾನೆ. ಯಾಕೆಂದ್ರೆ ಶೃಂಗಿ ಅವನಿಗೆ ಒಂದು ಮುನಿಯಿಂದ ಶಾಪವನ್ನ, ಬ್ರಾಹ್ಮಣನಿಂದ ಶಾಪವನ್ನ ಪಡೆದಿರ್ತಾನೆ. ಏನು ನಿನಗೆ ಇನ್ನೂ 7 ದಿನದಲ್ಲಿ ಹಾವು ಕಚ್ಚಿ ಸಾಯಬೇಕು ನೀನು. ಯಾಕೆಂದ್ರೆ ಅವನ ತಂದೆಗೆ ಸತ್ತಿರುವ ಹಾವನ್ನ ಅವನ ಹೆಗಲ ಮೇಲೆ ಹಾಕಿಬಿಟ್ಟು ಹೋಗ್ತಾನೆ. ಯಾಕೆಂದ್ರೆ ಅವನು ಧ್ಯಾನದಲ್ಲಿ ಇರ್ತಾನೆ. ಆದ್ರೆ ಈ ಆಶ್ರಮಕ್ಕೆ ರಾಜ ಬಂದಾಗ ಋಷಿಮುನಿಗಳಾದ್ರೂ ಸಹಿತ ಅವನನ್ನು ಸತ್ಕರಿಸಬೇಕು. ಆದ್ರೆ ಇಲ್ಲಿ ಯಾರು ಏನು ಮಾಡ್ತಾ ಇಲ್ಲ. ಇವನಿಗೆ ಬಾಯಾರಿಕೆ ಆಗಿದೆ, ನೀರು ಬೇಕಾಗಿತ್ತು ಪರೀಕ್ಷಿತ ಮಹಾರಾಜನಿಗೆ. ಅದರಿಂದ ಇಲ್ಲಿ ತನಗೆ ಯಾವುದೇ ರೀತಿಯಾದಂತ ಇದಾಗಿಲ್ಲ ಅಂತ ಸತ್ತ ಹಾವನ್ನ ಆ ಮುನಿಯ ಮೇಲೆ ಹೆಗಲ ಮೇಲೆ ಹಾಕ್ಬಿಟ್ಟು ಹೋಗ್ತಾನೆ. ಅವನ ಮಗ ಬಂದು ನೋಡ್ತಾನೆ. ನೋಡಿ ತನ್ನ ತಂದೆಗೆ ಈ ತರ ಮಾಡಿದ್ದಾರೆ ಯಾರು. ಅವ್ರು ಹೇಳ್ತಾರೆ, ಇಲ್ಲ ಬೇಡ, ನೀನ್ ಶಾಪ ಎಲ್ಲ ಕೊಡ್ಬೇಡ. ಅವನು ಕೊಟ್ಬಿಡ್ತಾನೆ ಶಾಪನ. ಹೀಗೆ 7 ದಿವಸದಲ್ಲಿ ಹಾವು ಕಚ್ಚ ಸಾಯಿಲಿ ತಕ್ಷಕ ಅನ್ನುವಂತಹ. ಸೊ ಆ ರೀತಿಯಾಗಿ ಅವನು ಹೋಗಿ ಆಮೇಲೆ ಶುಕಮುನಿಗಳ ಹತ್ರ ಕೇಳಿ, ಶುಕಮುನಿಗಳಿಂದ ಅವನು ಈ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡ್ತಾನೆ. ಅದನ್ನ ಮಾಡಿ ಪರೀಕ್ಷಿತ ಮಹಾರಾಜ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅಂದ್ರೆ ಪರಿಶುದ್ಧನಾಗ್ತಾನೆ. ಇಲ್ಲಾಂದ್ರೆ ಅವನು ಪರೀಕ್ಷಿತ ಮಹಾರಾಜ ಶುದ್ಧನೇ. ಕೀರ್ತನಂಗೆ ಸುಖದೇವ ಶುಕಮುನಿಗಳು, ಇವರು ಭಾಗವದ್ಗೀತೆ ಶ್ರೀಮದ್ ಭಾಗವತವನ್ನ ಹೇಳಿರುವಂತವರು. ಸೊ ನಾವು ಭಗವಂತನ ಕುರಿತಾಗಿ ಕೀರ್ತನೆಯನ್ನು ಮಾಡುವಂತಹದ್ದು ಮೀರಾಬಾಯಿ, ದಾಸವರೇಣ್ಯರು, ಅವರೆಲ್ಲ ಭಗವಂತನ ಕೀರ್ತನೆಯನ್ನ ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂಥವರು. ಅಂದ್ರೆ ಭಗವಂತನನ್ನ ಸ್ಮರಿಸುವುದು. ಪ್ರಹ್ಲಾದ ಮಹಾರಾಜ ನಿಮ್ಗೆ ಗೊತ್ತಿರಬಹುದು, ಓಂ ನಮೋ ನಾರಾಯಣಾಯ ಮಂತ್ರವನ್ನ ಜಪಿಸ್ತಾ ಅವನು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ತಾನೆ. ಪ್ರಹ್ಲಾದ ಭಕ್ತರು. ಪಾದ ಸೇವನೆ ಭಕ್ತಿ. ಲಕ್ಷ್ಮಿ ವೈಕುಂಠದಲ್ಲಿ ಯಾವಾಗಲೂ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಇದು ಬೇರೆ ಯಾರಿಗೂ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಈ ತರದ ಸೇವೆಯನ್ನು ಮಾಡ್ಲಿಕ್ಕೆ. ಆದ್ರೆ ಖಂಡಿತವಾಗಿ ಶ್ರವಣ ಮಾಡಬಹುದು, ಸ್ಮರಣ ಮಾಡಬಹುದು. ಆಮೇಲೆ ಅರ್ಚನೆ ಮಾಡುವಂತಹದ್ದು ಋತು ಮಹಾರಾಜ, ಅವನು ತುಂಬಾ ಫೇಮಸ್. ಅವನು ಪೂರ್ತಿಯಾಗಿ ಭಗವಂತನ ಅರ್ಚನೆಯನ್ನ ಮಾಡಿಕೊಂಡೇ ಭಗವಂತನ ಅಷ್ಟು ಸುಂದರವಾಗಿ ಅವನಿಗೆ ಅರ್ಚನೆ ಮಾಡೋದು ಅಷ್ಟು ಖುಷಿ. ಭಗವಂತನ ಮೂರ್ತಿಯನ್ನ ಅಲಂಕಾರ ಮಾಡುವಂತಹದ್ದು, ಅದಕ್ಕೆ ಪೂಜೆ ಪೂರ್ತಿಯಾಗಿ ಹೇಗೆ ಮಾಡುವಂತಹದ್ದು, ಅಂತಹ ಒಂದು ಅದರಿಂದ ಅವನು ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ತಾನೆ. ವಂದನಂ ಅಂದ್ರೆ ಭಗವಂತನನ್ನ ಕುರಿತು ಪ್ರೇ ಮಾಡುವಂತಹದ್ದು. ಧ್ರುವ ಮಹಾರಾಜನೇ ಇರ್ಬೋದು ಅಥವಾ ಅಕ್ರೂರನೂ ಇರಬಹುದು. ಹೇಳಲಾಗತ್ತೆ, ಅಕ್ರೂರನಿಗೆ ಕಂಸ ಹೇಳ್ತಾನೆ, ನೀನು ಹೋಗಿ ಕೃಷ್ಣನನ್ನ ಕರೆದುಕೊಂಡು ಬಾ. ಎಲ್ಲಿಂದ? ವೃಂದಾವನದಿಂದ ಎಲ್ಲಿಗೆ ಕರ್ಕೊಂಡು ಬರ್ತಾನೆ ಅವನು? ಅಕ್ರೂರ ಹೋಗ್ತಾನೆ ವೃಂದಾವನದಿಂದ ಮಥುರೆಗೆ ಅವನನ್ನ ಕರ್ಕೊಂಡು ಬರಬೇಕು ಅಂತ. ಹಾಗೆ ಕರ್ಕೊಂಡ್ಬರುವಾಗ ಅಕ್ರೂರ ಕರ್ಕೊಂಡ್ಬರ್ಲಿಕ್ಕೆ ಅಂತ ವೃಂದಾವನಕ್ಕೆ ಹೋಗುವಾಗ ರಸ್ತೆಯಲ್ಲಿ ಕಾಡಿನಲ್ಲಿ ಕೃಷ್ಣನ ಹೆಜ್ಜೆಗಳನ್ನ ನೋಡಿ ಅದಕ್ಕೆ ನಮಸ್ಕರಿಸ್ತಾ ಹೋಗ್ತಾ ಇದ್ನಂತೆ. ಅಂದ್ರೆ ಅಕ್ರೂರನೂ ಸಹಿತ ಭಗವಂತನ ಭಕ್ತ. ಆ ರೀತಿಯಾಗಿ ಅವನು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದಿರ್ತಾನೆ. ದಾಸ್ಯಂ ಹನುಮಂತ ಗೊತ್ತೇ ಇದೆ ನಿಮಗೆ. ಸಾಕ್ಯ ಅರ್ಜುನ, ಮತ್ತೆ ಬಲಿಚಕ್ರವರ್ತಿಯ ಕಥೆಯು ನಿಮಗೆ ಗೊತ್ತಿದೆ ಅಲ್ವಾ. ನಾವು ನರಕ ಚತುರ್ದಶಿಯನ್ನ ಆಚರಿಸುವಂತಹದ್ದು. ಸೊ ಬಲಿಚಕ್ರವರ್ತಿ
ಅಂದ್ರೆ ಭಗವಂತ ಕೇಳ್ತಾನಲ್ಲ, ಏನ್ ಮಾಡ್ಬೇಕು, ಒಂದ್ ಹೆಜ್ಜೆ 2 ಹೆಜ್ಜೆ ಅಂತ ಎಲ್ಲ ಕಡೆ ವ್ಯಾಪಿಸ್ಕೊಂಡು 3ನೇ ಹೆಜ್ಜೆ ಎಲ್ಲಿಡ್ಬೇಕಂದ್ರೆ ತನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಅವನಿಗೆ ಅವನನ್ನ ಪಾತಾಳಕ್ಕೆ ಕಳಿಸ್ತಾನೆ. ಅಲ್ಲಿ ಅವನ ದ್ವಾರಪಾಲಕನಾಗಿ ಭಗವಂತ ಇರ್ತಾನಂತೆ. ಅಂದ್ರೆ ಆತ್ಮ ನಿವೇದನೆಯಲ್ಲಿ ಬಲಿ ಚಕ್ರವರ್ತಿ ತುಂಬಾ, ಇದು 9 ವಿಧದ ಭಕ್ತಿ. ಉಳಿದ ಭಕ್ತಿಯನ್ನು ನಾವು ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ, ಖಂಡಿತವಾಗಿ ಶ್ರವಣಂ ನಾವೆಲ್ಲ ಮಾಡ್ತಾ ಇರುವಂತಹದ್ದು ಶ್ರವಣಂ, ಕೀರ್ತನೆ, ಈ ರೀತಿಯಾಗಿ ನಾವು ಮಾಡುವಂತಹದ್ದು. ಶ್ರವಣಂ ಕೀರ್ತನಂ ಅಂತೂ ನಾವು ಮಾಡ್ಬೋದು. ಈಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸುವಾಗ ಅದನ್ನ ನಾವು ಹೇಳುವಂತಹದ್ದಷ್ಟೇ ಅಲ್ಲ, ಅದು ನಮಗೆ ಕೇಳಬೇಕು ಕಿವಿಗೆ, ಸಾಫ್ಟ್ ಆಗಿ, ತುಂಬಾ ಜೋರಾಗಿಯೂ ಅಲ್ಲ, ತುಂಬಾ ಅಂದ್ರೆ ಕೇಳದೇ ಇರುವಷ್ಟು ಚಿಕ್ಕದಾಗಿ ಅಲ್ಲ, ಸಾಫ್ಟ್ ಅಂದ್ರೆ ಹೇಳಬೇಕು. ನಮಗೆ ನಾವು ಹೇಳಿದ್ದು ಹರೇ ಕೃಷ್ಣ ಮಂತ್ರ ನಮಗೆ ಕೇಳಬೇಕು. ಅದರಿಂದ ಕೇಳುವುದು ಹೇಳುವುದು 2 ಒಟ್ಟಿಗೆ ಆಗತ್ತೆ. ಯೇ ತ್ವಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಮ ಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಈಗ ನಿರಾಕಾರ ರೂಪದ ಬಗ್ಗೆ ಹೇಳ್ತಾ ಇದ್ದಾನೆ. ನಿರಾಕಾರ ರೂಪ ಅಂದ್ರೆ ಯಾವುದು? ಅವ್ಯಕ್ತವಾದದ್ದು, ಕಣ್ಣಿಗೆ ಕಾಣಿಸುವಂತದ್ದಲ್ಲ, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು. ಅವನ ನಿರಾಕಾರ ರೂಪ ಅನ್ನುವಂಥದ್ದು ನಮ್ಮ ಈ ಇಂದ್ರಿಯಗಳೇನಿದಾವೆ, ಐಹಿಕ ಇಂದ್ರಿಯಗಳು, ಅದನ್ನ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಸಹಿತ ಮೀರಿದ್ದು. ಅದರಿಂದ ಹೇಳ್ತಾರೆ, ಅದು ನಾವು ಈಗ ಈ ದೇಹವನ್ನೇ ಈ ಸಶರೀರವಾಗಿ ಭಗವಂತನ ಸಾಕ್ಷಾತ್ಕಾರ ಆಗೋದು ಅಂದ್ರೆ ಆಗತ್ತೆ. ಈ ಐಹಿಕ ಪ್ರಪಂಚದ ಶರೀರದಿಂದ ಆಗೋದು ಬಹಳ ಕಷ್ಟ. ಸರ್ವವ್ಯಾಪಿಯ ಬದಲಾವಣೆ ಇಲ್ಲದ್ದು ಅವನ ನಿರಾಕಾರ ರೂಪ, ಅದು ಎಲ್ಲ ಕಡೆ ಹರಡ್ಕೊಂಡಿರುವಂತಹದ್ದು, ಅದು ಬದಲಾವಣೆ ಇಲ್ಲದ್ದು ಅಂತ ಹೇಳ್ತಾನೆ. ಶಾಶ್ವತವಾದಂತಹ ಧ್ರುವವಾದದ್ದು ಮತ್ತು ಎಲ್ಲೂ ಚಲಿಸುವುದಿಲ್ಲ, ಅಲ್ಲೇ ಇರತ್ತೆ ಅನ್ನುವಂಥದ್ದು. ಇದನ್ನ ಹೇಗೆ ನಾವು ಸಾಕ್ಷಾತ್ಕರಿಸಿಕೊಳ್ಳುವುದು? ಈ ರೀತಿಯಾಗಿ ನಾವು ಇಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗೋದು ಹೇಗೆ ನಮಗೆ ಇಲ್ಲಿ ನಿರಾಕಾರ ಬ್ರಹ್ಮನ್ ಪರಿಕಲ್ಪನೆಯಿಂದ? ಅಂದ್ರೆ ಇಂದ್ರಿಯಗಳನ್ನ ನಾವು ಇದು ಅಷ್ಟಾಂಗ ಯೋಗ. ಇಂದ್ರಿಯಗಳನ್ನು ನಿಗ್ರಹಿಸುವುದಲ್ಲಿ ಯಮ, ನಿಯಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಹೀಗೆ ಅಷ್ಟ ಅಂಗ ಯೋಗ ಆಗಬೇಕಾಗತ್ತೆ. ಸೊ ಅದನ್ನ ಮಾಡಿದರೆ ಮಾತ್ರ ಈ ನಿರಾಕಾರ ಪರಿಕಲ್ಪನೆಯಲ್ಲಿ ಭಗವಂತನನ್ನ ಸಾಕ್ಷಾತ್ಕರಿಸುವುದು. ಅವರು ಕಟ್ಟ ಕಡೆಗೆ ನನ್ನನ್ನ ಸೇರ್ತಾರೆ ಅನ್ನೋದನ್ನ ಹೇಳ್ತಾನೆ. ಆದ್ರೆ ಇಲ್ಲಿಯೂ ಸಹಿತ ಮುಂದೆ ಭಕ್ತಿ ಆಕ್ಚುಲಿ ಬೇಕಾಗತ್ತೆ. ನಾವು ಒಂದ್ಸಲ ಭಗವಂತನ ಇದರಲ್ಲಿ ಧ್ಯಾನಕ್ಕೆ ಹೋದಾಗ ಅವನ ಜೊತೆ ಸಂಬಂಧವನ್ನ ಕಲ್ಪಿಸಿ ನಾವು ಅವನ ಕುರಿತಾದ ಭಕ್ತಿಯನ್ನು ಮಾಡಿದರೆ ಮಾತ್ರ ನಾವು ಪೂರ್ತಿಯಾಗಿ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಬಹುದು. ಇಲ್ಲಾಂದ್ರೆ ಪ್ರಭುಪಾದರು ಹೇಳ್ತಾರೆ, ನಿರಾಕಾರ ಬ್ರಹ್ಮನ ಹಂತದಲ್ಲಿ ಇರುವವರು ಮತ್ತೆ ವಾಪಸ್ ಐಹಿಕ ಪ್ರಪಂಚಕ್ಕೆ ಬರುವುದ ಸಂಭಾವ್ಯತೆ ಇರುತ್ತೆ ಅನ್ನುವಂಥದ್ದು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಈ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಇಲ್ಲಿ ಹೇಳ್ತಾನೆ ಭಗವಂತ, ಈ ನಿರಾಕಾರ ಬ್ರಹ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತಹದ್ದು ಅದು ಈ ದೇಹದಾರಿಗಳಿಗೆ ಬಹು ಕಷ್ಟ ಅನ್ನೋದನ್ನ ಹೇಳ್ತಾನೆ ಅವನು. ಅದರಿಂದ ಈ ದೇಹವನ್ನ ಹೊಂದಿ ಬಹಳ ಕಠಿಣವಾದ ಮಾರ್ಗ. ಯಾರು ಈ ನಿರಾಕಾರವಾದ ಬ್ರಹ್ಮನ್ ಹಂತವನ್ನ ಅಥವಾ ಬ್ರಹ್ಮ ಜ್ಯೋತಿಯನ್ನ ಯಾರು ಪ್ರೀತಿಸ್ತಾರೋ ಅವರಿಗೆ ಬಹಳ ಕಠಿಣ, ಕ್ಲೇಶಕರವಾದದ್ದು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಆದ್ರಿಂದ ಭಕ್ತಿ ಮಾಡುವುದು, ಭಗವಂತನನ್ನ ಪೂಜಿಸುವುದು ಅವನ ಸಾಕಾರ ರೂಪದಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದನ್ನ ಅವನು ಹೇಳ್ತಾನೆ. ಒಂದು ವಿಡಿಯೋ, ಚಿಕ್ಕ ವಿಡಿಯೋ, ಹರೇ ಕೃಷ್ಣ ಮಹಾಮಂತ್ರ.
ಇಲ್ಲಿ ಯಾಕೆ ಉದಾಹರಣೆ ಅಂದರೆ ಇವರೆಲ್ಲ ನಿಮ್ಗೆ ಗೊತ್ತಿದೆ, ಒಂದ್ಸಲ ಇಸ್ಕಾನಿನ ಒಬ್ಬ ಹೇಳ್ತಾನೆ ಅಂತ, ಇಲ್ಲಿ ಏನಾಗತ್ತೆ ಇವರೆಲ್ಲ ಅಂದ್ರೆ ಒಂದ್ಸಲ ಒಬ್ಬ ಇಸ್ಕಾನ್ ಅವ್ರು ಹೀಗೆ ಲೆಕ್ಚರ್ ಕೊಡ್ಲಿಕ್ಕೆ ಬೇರೆ ಬೇರೆ ಕಡೆ ವಿಶ್ವಾದ್ಯಂತ ಹೋಗ್ತಾ ಇರ್ತಾರೆ. ಹಾಗೆ ದುಬೈನಲ್ಲಿ ಒಂದು ಹೀಗೆ ಅವರು ಒಂದು ಕಡೆ ಇಸ್ಕಾನಿನ ಒಬ್ಬ ಆಚಾರ್ಯರು ಹೀಗೆ ಅಲ್ಲಿ ಹೋಗಿ ಲೆಕ್ಚರ್ ಕೊಟ್ಟು ವಾಪಸ್ ಏರ್ಪೋರ್ಟ್ನಲ್ಲಿ ಬಂದು ಕೂತ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ರು ಅವರು. ಜಪ ಮಾಡ್ತಾ ಇದ್ದಾಗ ಒಬ್ಬ ಅನ್ಯ ಧರ್ಮೀಯ ಅಂದ್ರೆ ನಿಮಗೆ ಗೊತ್ತು, ಇವರು ನಿರಾಕಾರದಲ್ಲಿಯೇ ಇವರ ದೇವರಿಗೆ, ಮುಸ್ಲಿಮರ ದೇವರಿಗೆ ಆಕ್ಚುಲಿ ಇಸ್ಲಾಮಲ್ಲಿ ಆಕಾರ ಇಲ್ಲ ಅವರಿಗೆ, ಅವರು ನಂಬುವಂಥದ್ದು ಆ ಥರ. ಆದರೆ ಅವ್ರು ಹೀಗೆ ಬಂದು ಕೂತ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ ಅಂತ ಇವ್ರ ಹತ್ರ ಕೇಳಿದಾಗಿಲ್ಲ, ನಾನು ನನ್ನ ಭಗವಂತನನ್ನ ಧ್ಯಾನಿಸ್ತಾ ಇದ್ದೇನೆ, ಭಗವಂತನ ಇದು ಮಾಡ್ತಾ ಇದ್ದೇನೆ ಅಂದ್ರೆ ಆಗ ಅವ್ರು ಕೇಳ್ತಾರಂತೆ, ಯಾರು ಅನ್ಯ ಧರ್ಮೀಯ ಅವ್ರ ಜೊತೆ ಕೂತ್ಕೊಂಡವನು ಈ ಇಸ್ಕಾನ್ ಆಚಾರ್ಯರ ಹತ್ರ ಕೇಳ್ತಾನೆ, ಏನು ನೀವು ಮಾಡಿದ್ದು ಭಗವಂತನಿಗೆ ಕೇಳಿಸತ್ತಾ, ಭಗವಂತ ಹೇಗಿದ್ದಾನೆ ನಿಮ್ಮ ಭಗವಂತ? ಆಗ ಅವರು ಬ್ರಹ್ಮ ಸಮಿತಿಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ, ಹೀಗಿದ್ದಾನೆ ಭಗವಂತ, ಸಂದರ್ಭ ಕೋಟಿ ರಮಣೀಯ, ಹೀಗೆ ಅವನು ಹೀಗೆ ಯಾವ ರೀತಿಯಾಗಿ ಅಲ್ಲ ಇದು ಇರ್ತಾನೆ ಭಗವಂತ ಅನ್ನೋದನ್ನು ಅವ್ರು ಹೇಳ್ತಾರೆ. ಹಾಗೆ ಇವ್ರು ಹೇಳ್ತಾನೆ, ಇಲ್ಲ ಭಗವಂತನಿಗೆ ಆಕಾರ ಇಲ್ಲ. ಆಗ ಅವರು ಪ್ರಶ್ನೆ ವಾಪಸ್ ಉಳ್ತಾ ಕೇಳ್ತಾರಂತೆ, ಹೇಗೆ ಭಗವಂತನಿಗೆ ಆಕಾರ ಇರಲಿಕ್ಕೆ ಸಾಧ್ಯವಿಲ್ಲ, ಭಗವಂತನಿಗೆ ಆಕಾರವಿಲ್ಲ, ನಾವು ಪ್ರತಿನಿತ್ಯ ದಿನಕ್ಕೆ 3 ಬಾರಿ ಭಗವಂತನಿಗೆ ನಮಸ್ಕಾರ ಮಾಡ್ತೇವೆ, ಅವನಿಗೆ ನಿಜವಾದ ಆಕಾರ ಇಲ್ಲ. ಆಗ ಅವರು ಕೇಳ್ತಾರಂತೆ, ಸರಿ ನೀವು ನಮಸ್ಕಾರವೇನೇನೋ ಮಾಡ್ತೀರಿ, ಆದರೆ ನೀವು ಮಾಡಿದ ನಮಸ್ಕಾರ ಭಗವಂತನಿಗೆ ಕೇಳಿಸತ್ತಾ, ಅಥವಾ ನೀವು ಮಾಡಿದ ಪ್ರಾರ್ಥನೆ ಭಗವಂತನಿಗೆ ಕೇಳಿಸತ್ತಾ? ಹೌದು ಕೇಳಿಸತ್ತೆ. ಹಾಗೆ ಅವನಿಗೆ ಕೇಳಿಸತ್ತೆ ಅಂದ್ರೆ ಅವನಿಗೆ ಕಿವಿ ಇರ್ಬೇಕಲ್ವಾ? ಅವನಿಗೆ ಕೇಳಿಸತ್ತೆ ಅಂದ್ರೆ ಕಿವಿ ಇರಬೇಕು, ಕಿವಿ ಇದ್ರೆ ಅವನಿಗೆ ಮುಖ ಇರಬೇಕು, ಅವನಿಗೆ ಮುಖ ಇದೆ ಅಂದ್ರೆ ಅವನಿಗೆ ಆಕಾರ ಇರಬೇಕು ಅನ್ನುವಂಥದ್ದು. ಅವನಿಗೆ ಜಾಸ್ತಿ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಆ ಕ್ಷಣದಲ್ಲಿ. ಸೊ ಹೀಗೆ ಭಗವಂತನನ್ನ ನಾವು ಸಾಕಾರ ರೂಪದಲ್ಲಿ ಭಜಿಸಬೇಕಾದದ್ದೇ ಅತ್ಯಂತ ಶ್ರೇಷ್ಠ. ನಿರಾಕಾರವಾದಿಗಳು ನಿರಾಕಾರ ರೂಪದಲ್ಲಿ ಭಗವಂತನನ್ನು ಬಹಳ ಕಷ್ಟ ಅವರಿಗೆ ಹೋಗ್ಲಿಕ್ಕೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಾಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥ ಮೃತ್ಯ ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಅವನು ಭಗವಂತ ಹೇಳ್ತಾ ಇದ್ದಾನೆ, ಸಂಸಾರ ಸಾಗರದಿಂದ ಶೀಘ್ರವಾಗಿ ನಾನು ಉದ್ಧಾರ ಮಾಡುತ್ತೇನೆ ಅನ್ನುವಂಥದ್ದು. ಅದರಿಂದ ಈ ಆತ್ಮ, ವ್ಯಕ್ತಿಗತ ಆತ್ಮ ಅಂದ್ರೆ ಒಂದು ಶರೀರದಲ್ಲಿ ಸ್ಥಿತವಾಗಿರುವಂತಹ ಈ ಆತ್ಮ ಭಗವಂತನಿಗೆ ಅಧೀನ. ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡೋದ್ರೆ ನಮಗೆ ಅಂತಹ ಒಂದು ಅರಿವು ನಮಗೆ ಬರುತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ಭಗವಂತನಿಗೆ ಅವನು ಸೇವೆ ಸಲ್ಲಿಸುವುದು ಅವನ ಕರ್ತವ್ಯ. ಅವನು ಮಾಡದೇ ಇದ್ರೆ ಅವನು ಮಾಯೆಯ ಅಧೀನದಲ್ಲಿ ಇರ್ತಾನೆ. ಮಾಯೆ ಅಂದ್ರೆ ಯಾವುದು? ಭ್ರಮೆ. ಐಹಿಕ ಲೋಕದಲ್ಲಿ ನಾವು ಹೇಳ್ತೀವಲ್ಲ, ನಾವು ಮಾಯಾವಾದಿಗಳಾಗ್ತೇವೆ. ಅಂದ್ರೆ ಈ ಮಾಯೆ, ಈ ಭ್ರಮೆಯೇ ಸತ್ಯ ಅಂತ ನಂಬಿಕೊಂಡಿದ್ದು ನಾವು ಮಾಯವಾದಿಗಳಾಗ್ತೇವೆ. ಅದರಿಂದ ಪರಮಪ್ರಭುವಿನಿಗೆ ಬಳಿ ಹೋಗ್ಲಿಕ್ಕೆ ನಮಗೆ ಹೇಗೆ ಸಾಧ್ಯ? ಅದು ಭಕ್ತಿಯಿಂದ ಮಾತ್ರ ಸಾಧ್ಯ. ಮನುಷ್ಯನಿಗೆ ಸಂಪೂರ್ಣ ಭಕ್ತಿ ಇರಬೇಕು. ಮತ್ತೆ ಕೃಷ್ಣನನ್ನ ಸೇರ್ಲಿಕ್ಕೆ ತನ್ನ ಮನಸ್ಸನ್ನು ಅವನು ಸಂಪೂರ್ಣವಾಗಿ ಅವನು ಭಗವಂತನಲ್ಲಿ ನಿಲ್ಲಿಸಬೇಕಾಗತ್ತೆ. ಭಗವಂತನಿಗಾಗಿ ಅವನು ಕೆಲಸ ಮಾಡಬೇಕು. ಆ ಕೆಲಸವನ್ನು ಅವನು ಮಾಡುವ ಯಾವುದೇ ಕೆಲಸ ಇರಲಿ, ಅಥವಾ ಈಗ ನಾವು ಹಲವಾರು ಉದ್ಯೋಗಗಳನ್ನು ಏನೇ ಮಾಡ್ತಾ ಇದ್ದೇವೆ, ಆದರೆ ಅದು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಒಂದು ಇರಬೇಕು. ಯಾಕೆ, ಹೇಗೆ ಆಗತ್ತೆ ಅದು ಮುಂದೆ ನೋಡೋಣ, ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ. ಅದರಿಂದ ಭಗವಂತ
ಅವನನ್ನ ಸುಪ್ರೀತಗೊಳಿಸುವುದಲ್ಲದೆ ಬೇರೆ ಯಾವ ಸಾಧನೆಯನ್ನ ಭಕ್ತನಾದವನು ಅಪೇಕ್ಷಿಸುವುದಿಲ್ಲ. ಅವನಿಗೆ ಒಂದೇ ಗುರಿ, ಭಗವಂತನನ್ನ ಸುಪ್ರೀತಗೊಳಿಸಬೇಕು ಅನ್ನುವಂಥದ್ದು. ಯಾವಾಗಲೂ ಭಗವಂತನ ಪ್ರಜ್ಞೆಯಲ್ಲಿ ಇರಬೇಕು. ಈಗ ಅರ್ಜುನ ಕುರುಕ್ಷೇತ್ರ ಯುದ್ಧವನ್ನ ಏನ್ ಮಾಡ್ತಾನೆ? ಅವನು ತನಗೋಸ್ಕರ ಮಾಡ್ತಾ ಇಲ್ಲ, ತನಗೆ ರಾಜ್ಯ ಬೇಕು ಅಂತ ಮಾಡ್ತಾ ಇಲ್ಲ. ಅವನು ಇಲ್ಲಿ ಭಗವಂತ ಮಾಡು ಅಂತ ಹೇಳಿದಾನೆ. ಅದು ಅವನ ಭಗವಂತನ ಸುಪ್ರೀತಿಗಾಗಿ ಅವನು ಆ ಯುದ್ಧವನ್ನ ಮಾಡಿದ ಕೊನೆಗೆ. ಆದ್ರಿಂದ ಕೃಷ್ಣನ ತೃಪ್ತಿಗಾಗಿ ನಾವೆಲ್ಲವನ್ನ ತ್ಯಾಗ ಮಾಡಲಿಕ್ಕೆ ರೆಡಿಯಾಗಿರ್ಬೇಕು. ಅದು ಜೀವಾತ್ಮದ ನಿಜವಾದ ಕರ್ತವ್ಯ. ಅದರಿಂದ ನಾವು ಹೆಚ್ಚು ಹೆಚ್ಚು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಏನಾಗುತ್ತೆ? ನಮ್ಮ ಮನಸ್ಸು ಭಗವಂತನಲ್ಲಿ ಅಂದ್ರೆ ಲೀನವಾಗ್ಲಿಕ್ಕೆ, ಭಗವಂತನಲ್ಲಿ ಕೇಂದ್ರೀಕೃತವಾಗ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮತ್ತೆ ಈ ರೀತಿಯಾಗಿ ಭಕ್ತರ ಜೊತೆಗೆ ನಾವು ಅವನ ಕೀರ್ತನೆಯನ್ನ ಮಾಡೋದ್ರಿಂದ, ಸಂಕೀರ್ತನೆಯನ್ನ ಮಾಡೋದ್ರಿಂದ ಭಗವಂತ ಪರಮಪುರುಷನೆಡೆಗೆ ಆಕರ್ಷಣೆಯನ್ನ ಹೊಂದಲಾಗುತ್ತೆ, ಆಕರ್ಷಣೆ ಆಗುತ್ತೆ ಅನ್ನುವಂಥದ್ದು. ವರಾಹಪುರಾಣದ ಒಂದು ಶ್ಲೋಕ ಹೇಳುತ್ತೆ, ನಯಾಮಿ ಪರಮಂ ಸ್ಥಾನಂ ಅರ್ಚಿರಾದಿ ಗತಿಂ ವಿನ ಗರುಡ ಸ್ಕಂದಮಾರೋಪ್ಯ ಯಥೇಚ್ಛ ಮುನಿವಾರಿತಃ. ಭಕ್ತನು ತನ್ನ ಆತ್ಮವನ್ನು ಆಧ್ಯಾತ್ಮಿಕ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಬೇಕಾಗಿಲ್ಲ. ಪರಮಪ್ರಭುವೇ ಆ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ. ತಾನೇ ಉದ್ಧಾರಕನಾಗುವೆನೆಂದು ಇಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. ತಂದೆ ತಾಯಿಯರು ಮಗುವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ಅವನ ಸ್ಥಾನ ಭದ್ರವಾದದ್ದು. ಹಾಗೆಯೇ ಭಕ್ತನು ತನ್ನನ್ನು ಇತರ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಶ್ರಮ ಪಡಬೇಕಾಗಿಲ್ಲ. ತನ್ನ ಅಸಾಧಾರಣ ದಯೆಯಿಂದ ಪರಮಪ್ರಭುವೇ ತನ್ನ ಪಕ್ಷಿವಾಹನ ಗರುಡನನ್ನೇರಿ ಬಂದು ಕೂಡಲೇ ಭಕ್ತನನ್ನು ಐಹಿಕ ಅಸ್ತಿತ್ವದಿಂದ ಬಿಡುಗಡೆ ಮಾಡುತ್ತಾನೆ. ಸಮುದ್ರದಲ್ಲಿ ಬಿದ್ದವನು ಬಹಳವಾಗಿ ಹೋರಾಡಬಹುದು, ಅವನು ಒಳ್ಳೆ ಈಜುಗಾರನೂ ಸಹಿತ ಆಗಿರಬಹುದು. ಆದರೂ ಅವನಿಗೆ ಅಲ್ಲಿ ಸಮುದ್ರದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ, ಅವನಲ್ಲಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯಾರಾದರೂ ಬೇರೆ ಇತರ ಹಡಗು ಬಂದು ಹಡಗಿನಲ್ಲಿ ಅಥವಾ ಇದರಲ್ಲಿ ಬಂದು ಅವನನ್ನು ರಕ್ಷಿಸಿ ಎತ್ತುಕೊಂಡು ಹೋಗ್ಬೋದು, ಅವನು ಆಗ ಆ ಸಂಕಟದಿಂದ ಪಾರಾಗ್ತಾನೆ. ಹಾಗೆಯೇ ಪ್ರಭು ಅನ್ನುವಂಥವನು ಭಕ್ತನನ್ನು ಈ ಭೌತಿಕ ಅಸ್ತಿತ್ವದ ಮೇಲೆ ಎತ್ತಬೇಕು. ಆಗ ನಾವು ಪಾರಾಗ್ಲಿಕ್ಕೆ ಸಾಧ್ಯ. ಅವಾಗ ನಾವು ಏನ್ ಮಾಡ್ಬೇಕು? ಭಗವಂತನಲ್ಲಿ ಅದ್ರ ನಿರತರಾಗಬೇಕು. ನಾವು ಅವನ ಭಕ್ತಿ ಸೇವೆಯಲ್ಲಿ ನಿರತರಾಗಬೇಕು. ಅದರಿಂದ ಯಾರಿಗೆ ವಿವೇಕ ಇದೆಯೋ ಅವರು ಎಲ್ಲಾ ಮಾರ್ಗಗಳನ್ನ ಬಿಟ್ಟು ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನೇ ಆರಿಸಿಕೊಳ್ಳಬೇಕು. ಅದನ್ನ ನಾರಾಯಣೀಯ ಅನ್ನುವಂತಹ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಯಾವೈ ಸಾಧನ ಸಂಪತ್ತಿ ಪುರುಷಾರ್ಥ ಚತುಷ್ಟಯೇ ತಯಾ ವಿಂತದ್ ಅಪ್ನೋತೆ ನರೋ ನಾರಾಯಣಾಶ್ರಯ ಅಂತ. ಮನುಷ್ಯನು ಕಾಮ್ಯ ಕರ್ಮದ ವಿವಿಧ ಪ್ರಕ್ರಿಯೆಗಳಲ್ಲಿ ಅಥವಾ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಜ್ಞಾನವನ್ನು ಪಡೆಯುವುದರಲ್ಲಿ ತೊಡಗಬಾರದು ಎಂದು ಈ ಶ್ಲೋಕ ಹೇಳ್ತಾ ಇದೆ ನಮಗೆ. ಪರಮಪುರುಷನ ಭಕ್ತನಾದವನು ಇತರ ಯೋಗ ಪ್ರಕ್ರಿಯೆಗಳು, ಊಹಾಪೋಹ, ಧಾರ್ಮಿಕ ವಿಧಿಗಳು, ಯಜ್ಞಗಳು, ದಾನಗಳು ಮೊದಲಾದವುಗಳಿಂದ ಬರುವ ಎಲ್ಲಾ ಫಲಗಳನ್ನು ಪಡೆಯಬಲ್ಲ. ಭಕ್ತಿ ಸೇವೆಯ ಖಚಿತವಾದ ಅನುಗ್ರಹ ಇದೆ. ಅದರಿಂದ ಭಗವಂತನಲ್ಲಿ ಭಕ್ತಿಯನ್ನ ಮಾಡುವುದರಿಂದ ಕೃಷ್ಣನ ಪಾವನ ನಾಮವನ್ನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದನ್ನ ಸಂಕೀರ್ತನೆ ಮಾಡುವಷ್ಟರಿಂದ ಪರಮಪ್ರಭುವಿನ ಭಕ್ತಿಯನ್ನ ಭಕ್ತನು ತನ್ನ ಗುರಿಯನ್ನ ಇಲ್ಲಿ ಪಡೆಯಬಹುದು, ಸುಲಭವಾಗಿ ಮತ್ತು ಸುಖವಾಗಿ ಅವನು ಸೇರಬಹುದು ಅನ್ನೋದನ್ನ ಇಲ್ಲಿ ನಮಗೆ ಪ್ರಭುಪಾದರು ಹೇಳ್ತಾರೆ. ಬೇರೆ ಯಾವುದೇ ಧಾರ್ಮಿಕ ಪ್ರಕ್ರಿಯೆಯಿಂದ ಈ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಇದು ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಅದನ್ನೇ ಮುಂದೆ 18ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾನ್ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಶಮೇಶತ. ಅವನು ತಾನೊಬ್ಬನೇ ಮೋಕ್ಷ ಕೊಡುವವನು ಅಂತ ಹೇಳ್ತಾನೆ. ಎಲ್ಲಾ ಧರ್ಮವನ್ನು ಬಿಟ್ಟು ನನಗೆ ಶರಣಾಗತನಾಗುವ ಅನ್ನುವಂಥದ್ದು. ಅದನ್ನು ನಾವು ಮುಂದೆ ನೋಡೋಣ. 18ನೇ ಅಧ್ಯಾಯಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ. ಮಯ್ಯೇವ ಮನ ಆದಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಈಗ ಭಗವಂತ ಹೇಳ್ತಾ ಇರುವಂತಹದ್ದೇನು?
ನಿನ್ನ ಮನಸ್ಸನ್ನು ನನ್ನಲ್ಲಿ ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲೇ ತೊಡಗಿಸು. ನಿನ್ನ ಬುದ್ಧಿಯನ್ನು ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ಹೋಗಬೇಡ, ನನ್ನ ಸ್ವಂತ ಬುದ್ಧಿ ಅಂತ ತಿಳ್ಕೊಳ್ಬೇಡ. ನೀನು ನಿನ್ನ ಬುದ್ಧಿಯನ್ನ ನನ್ನಲ್ಲಿ ತೊಡಗಿಸು ಸಂಪೂರ್ಣವಾಗಿ. ಅದು ಅರ್ಧಮರ್ಧ ಅಲ್ಲ. ಅದು ಅಂದ್ರೆ ಆ ಬುದ್ಧಿ ಅನ್ನುವಂಥದ್ದು ಜಾಸ್ತಿ ಕೆಲಸ ಮಾಡಬಾರ್ದು. ಭಗವಂತನಲ್ಲಿ ಪೂರ್ತಿಯಾಗಿ ಮನಸ್ಸನ್ನು ನಿಲ್ಲಿಸಿ ಅವನಿಗೆ ಬಿಟ್ಬಿಡ್ಬೇಕು. ಅವನು ಆ ಬುದ್ಧಿಗೆ ಮಾರ್ಗದರ್ಶನವನ್ನ ಮಾಡ್ತಾನೆ, ಯಾವ ರೀತಿ ಕೆಲಸ ಮಾಡ್ಬೇಕನ್ನುವಂಥದ್ದನ್ನ. ಆದ್ರಿಂದ ಅಂಥವರು ನಿಸ್ಸಂದೇಹವಾಗಿಯೂ ಯಾವಾಗಲೂ ನನ್ನಲ್ಲಿ ವಾಸಿಸಿದ ಅಂಥವರು ಭಗವಂತನಲ್ಲಿ ವಾಸ ಮಾಡ್ತಾರೆ ಅನ್ನೋದು ನಾವು ಇಲ್ಲಿ ಹೇಳ್ತಾನೆ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಲು ಪ್ರಯತ್ನಿಸು. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಈಗ ಬುದ್ಧಿಯನ್ನ ಮನಸ್ಸನ್ನ ಅವನಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಬುದ್ಧಿ ಅವನಿಗೆ ಶರಣಾಗತ ಅಂದ್ರೆ ಅವನಲ್ಲಿ ಇದಾಗಿಲ್ಲ, ಸ್ಥಿರವಾಗಿಲ್ಲ. ಆಗ ಅವನು ಹೇಳ್ತಾ ಇದ್ದಾನೆ, ಅಷ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀನು ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಲು ಪ್ರಯತ್ನಿಸು. ಈಗ ಭಕ್ತಿ ಮಾಡಲಿಕ್ಕೆ ಬೇಕಾದಂತಹ ನಿಯಂತ್ರಕ ತತ್ವಗಳು, ಈಗ ಮುಖ್ಯವಾಗಿ 4 ನಿಯಂತ್ರಕ ತತ್ವಗಳು. ಆದರ ಅಂದ್ರೆ ಇದು ಪರಸ್ತ್ರೀ ಸಂಘ ಆ ಥರದ್ದು. ಇನ್ನೊಂದು ಜೂಜು, ಮದ್ಯ ಸೇವನೆ, ಮಾಂಸ ಭಕ್ಷಣೆ. ಇದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಅನ್ನೋದನ್ನ, ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾನೆ ಭಗವಂತ. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿ. ಇದರಿಂದ ಏನಾಗುತ್ತೆ, ಭಗವಂತನನ್ನು ನಾನು ಸೇರಬೇಕು, ನನ್ನ ನಿಜವಾದ ಗುರಿ ಎಲ್ಲಿಗೆ ನಾನು ಹೋಗ್ತಾ ಇದ್ದೇನೆ ಅದನ್ನ ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಅದಕ್ಕೆ ಪೂರಕವಾಗಿ ಅವನಿಗೆ ಮುಂದೆ ಸಹಾಯ ಸಿಗತ್ತೆ ಭಕ್ತಿಯನ್ನ ಮತ್ತು ಜಾಸ್ತಿಯಾಗಿ ಮಾಡಲಿಕ್ಕೆ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನಿನಗೆ ನನ್ನಲ್ಲಿ ಮನಸ್ಸನ್ನ ನಿಲ್ಲಿಸಲಿಕ್ಕೆ ಆಗಿಲ್ಲ ಅಂದ್ರೆ ಅಲ್ಲಿ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸು. ಈಗ ಅದೂ ಆಗಿಲ್ಲಪ್ಪ, ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲಿಕ್ಕೆ ಆಗಿಲ್ಲ, ಸರಿಯಪ್ಪ, ಮುಂದೆ ಆಗಿದ್ರೆ ಏನ್ ಮಾಡೋದು? ಅಭ್ಯಾಸೇಭ್ಯ ಸಮರ್ಥೋಸೆ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡೋದು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸ. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರಬೇಕು. ಸೊ ಎಷ್ಟು ಭಗವಂತ ನೋಡಿ ಎಷ್ಟೊಂದು ದಾರಿಯನ್ನು ನಮಗೆ ಕೊಡ್ತಾನೆ ಭಕ್ತಿಯನ್ನ ಮಾಡಲಿಕ್ಕೆ. ಅಂದ್ರೆ ಅಂತಹ ಒಂದು ಮಾರ್ಗಕ್ಕೆ ಅವನು ಕರ್ಕೊಂಡು ಬರ್ತಾನೆ. ನಾವು ಹೋಗ್ಬೇಕಂದ್ರೆ ಈಗ ಒಂದು ಬುದ್ಧಿ ಮನಸ್ಸು ಅವನಲ್ಲಿ ಸ್ಥಿರವಾಗಿಲ್ಲ, ಸರಿ ಬಿಟ್ಬಿಡು, ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸು. ಸರಿ, ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದು ಮಾಡ್ಕೊ, ಚಿಂತೆ ಮಾಡಬೇಡ. ನೀನು ನನಗೋಸ್ಕರ ಯಾವುದಾದ್ರೂ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಭಗವಂತನ ಕುರಿತಾಗಿ ದೇವಸ್ಥಾನದ ನಿರ್ಮಾಣ, ದೇವಸ್ಥಾನದ ಇದು ಅಂದ್ರೆ ಭಗವಂತನ ಯಾವುದೇ ಒಂದು ಇದರಲ್ಲಿ ನಮ್ಮದು ಕೈಯಿಂದ ಆದಷ್ಟು ಸಹಾಯ ಅಥವಾ ಸೇವೆ, ನಾವು ಮುಖ್ಯವಾಗಿ ನಮ್ಮನ್ನು ನಾವು ಹೋಗಿ ಇನ್ವಾಲ್ವ್ ಆಗುವಂತಹದ್ದು. ಅದಕ್ಕೆ ಭಗವಂತನ ಕುರಿತಾದ ಯಾವುದೇ ಕೆಲಸವಿರಲಿ ಅದು ಯಾವುದು ಐಹಿಕ ಅಲ್ಲ, ಭಗವಂತನಿಗೆ ಸಂಬಂಧಪಟ್ಟಿದ್ದು ಯಾವುದು ಐಹಿಕ ಅಂತ ನಾವು ಭಾವಿಸಬಾರದು ಅನ್ನೋದನ್ನ ನಾವು ಹಿಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಂಡಿರುವಂಥದ್ದು. ಹೀಗೆ ನನಗಾಗಿ ಕೆಲಸ ಮಾಡು, ನಿನಗೆ ಸಾಧ್ಯವಾಗಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರವೆ. ಕ್ರಮೇಣವಾಗಿ ಖಂಡಿತವಾಗಿ ನಾವು ಪರಿಪೂರ್ಣ ಸ್ಥಿತಿಗೆ ಹೋಗ್ಬೋದು ಭಗವಂತನ ಕುರಿತಾಗಿ ಕೆಲಸ ಮಾಡುವುದರಿಂದ. ಅದು ಮುಖ್ಯ. ಮುಂದೇನು ಮತ್ತು ಆಪ್ಷನ್ ಕೊಡ್ತಾನೆ ಅವನು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಪುರು ಶ್ರಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಸೊ ಇಲ್ಲಿ ಏನಂದ್ರೆ ನಿಜವಾಗಿ ಹೇಳ್ತಾರೆ, ಶಾಸ್ತ್ರ ಏನು ಹೇಳುತ್ತೆ, ನಾವು ಎಷ್ಟು ದುಡಿತೀವೋ ಅದರಲ್ಲಿ ಕಮ್ಸೆ ಕಮ್ಮಿ ಅರ್ಧ ಪಾಲು
ನಾವು ಭಗವಂತನ ಸೇವೆಗೆ ಅಂತ ಇಟ್ಬಿಡ್ಬೇಕಂತ. ಇನ್ನು ಅರ್ಧದಲ್ಲಿ ನಮಗೆ ಅತ್ಯವಶ್ಯಕ ಕೆಲಸಗಳನ್ನ ಬಿಟ್ಟು ಮತ್ತೆ ಏನಾದರೂ ಸೇವಿಂಗ್ ಮಾಡ್ಬೇಕಂದ್ರೆ ಅದರಿಂದ ನಾವು ಮಾಡ್ಕೊಳ್ಬಹುದು. ಆದರೆ ಒಂದು ಅರ್ಧದಷ್ಟನ್ನು ನಾವು ಭಗವಂತನಿಗಾಗಿ ಅವನ ಸೇವೆಗಾಗಿ ಇಟ್ಬಿಡಬೇಕು. ಅದರಿಂದ ಹೇಳ್ತಾ ಇದ್ದಾನೆ ಅವನು, ನೀನು ಏನನ್ನಾದರೂ ಮಾಡು, ಏನನ್ನಾದರೂ ಮುಂಜಿಸು, ಆದರೆ ಅದೆಲ್ಲವನ್ನು ಅಂದ್ರೆ ನನಗೆ ಅಂದ್ರೆ ಅದನ್ನ ಕೊಟ್ಟು ಬಿಡು, ಅಥವಾ ಯಾವುದೇ ತಪಸ್ಸನ್ನು ಮಾಡೋದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಏನನ್ನೇ ಮಾಡಿದ್ರು ಅದು ಭಗವಂತನಿಗೋಸ್ಕರ ತಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾವು ಅದನ್ನ ಭಗವಂತನಿಗೆ ಅರ್ಪಿಸಬೇಕು ಅನ್ನುವಂಥದ್ದು. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಸೊ ಇಲ್ಲಿ ನಿಮಗೆ ನಾನು ಒಂದು ಲಿಂಕ್ ಶೇರ್ ಮಾಡ್ತೇನೆ, ಇಲ್ಲಿ ತೋರಿಸ್ತೇನೆ. ಹರೇ ಕೃಷ್ಣ. ಇನ್ ಕೇಸ್ ನಿಮಗೆ ಕೆಟಲಾಗ್ ಇದೆ, ಒಂದು ಸೆಕೆಂಡ್. ಕೃಷ್ಣ. ಹರೇ ಹರೇ ರಾಮ ಹರೇ ರಾಮ ರಾಮ ರಾಮ. ಎಲ್ರಿಗೂ ಈ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಇದು ಶ್ರೀ ಶ್ರೀ ರಾಧಾ ಗೋವಿಂದ ವೆಬ್ಸೈಟು. ಇಲ್ಲಿ ನೀವಿಲ್ಲಿ ಈ ಡೊನೇಟ್ ಸುಧಾಮ ಸೇವಾ ಇದೆ, ಮಂದಿರ ನಿರ್ಮಾಣ ಸೇವಾ ಇದೆ, ಹಲವಾರು ನಿಮಗೆ ಯಾವುದೇ ರೀತಿಯಾದಂತಹ ಸಹಾಯ ನೀವು ಮಾಡುವಂಗಿದ್ರೆ ಮಾಡಬಹುದು. ಈ ಬರುವ 22ನೇ ತಾರೀಕು ಮಂದಿರದ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಮುಗಿದಿದೆ. ಎಲ್ಲ ಭಕ್ತರ ಸಹಾಯದಿಂದ ಭಕ್ತರೆಲ್ಲರೂ ಸೇರಿ ನಿರ್ಮಿಸ್ತಾ ಇರುವಂತಹ ಒಂದು ಅವರ ಒಂದು ಇದು ದೇವಸ್ಥಾನ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರಲ್ಲಿ ಆಗ್ತಾ ಇರುವಂತಹದ್ದು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ ಇಲ್ಲಿದೆ. 75,000 ಸ್ಕ್ವೇರ್ ಮೀಟರ್ ಕನ್ಸ್ಟ್ರಕ್ಷನ್, ಇದರ ಕಾಸ್ಟ್ ಏನಿದೆ ಏನು ಅನ್ನುವಂತಹದ್ದು. ಸೊ ಇಲ್ಲಿ ನಿಮಗೆ ಇದು ಸಿಗತ್ತೆ, ವಿಡಿಯೋನು ಸಿಗತ್ತೆ. ಸೊ ಇಲ್ಲಿ ನೀವು ಹಲವಾರು ರೀತಿಯ ಸೇವೆಯನ್ನು ಮಾಡಬಹುದು. ಮತ್ಸ್ಯ ಸುಧಾಮ ಸೇವಾ, ಕೂರ್ಮ ಸುಧಾಮ ಸೇವೆ, ಹೀಗೆ ನಿಮಗೆ ಯಾವ ಶಕ್ತಿ ಇದೆಯೋ ಆ ರೀತಿಯಾಗಿ ಸೇವೆಯನ್ನು ಮಾಡ್ಬೋದು. ನೀವು ಇಸ್ಕಾನ್ನ ಮಂಗಳೂರಿನ ಜೊತೆಗೆ ಕಾಯಂ ಸದಸ್ಯತ್ವವನ್ನು ಪಡಿಬೇಕಂದ್ರೆ ಅದು ಸಹಿತ ನಿಮಗೆ ಇದೆ. ಆ ಥರದ ಸದಸ್ಯತ್ವವನ್ನು ನೀವು ಪಡೆಯಬಹುದು. ಅದು ಬರೀ ಇಸ್ಕಾನ್ ಮಂಗಳೂರಿಗೆ ಸಂಬಂಧಪಟ್ಟಿದ್ದಾಗಿರುವುದಿಲ್ಲ. ಈಗ ಇಸ್ಕಾನ್ನ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ಊರುಗಳಲ್ಲಿ ನಿಮಗೆ ಹಾಗೆ ಅಂದರೆ ಒಂದು 2-3 ದಿನವನ್ನು ಉಳ್ಕೊಳ್ಳೋದಕ್ಕೆ ಆ ರೀತಿಯಾಗಿ ಒಂದು ಇದು ಸಹಾಯ ಆಗತ್ತೆ. ಸೊ ಅಷ್ಟೇ ಅಲ್ಲ, ನೀವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ ಮಂದಿರ ನಿರ್ಮಾಣ ಸೇವೆಯಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಮಂದಿರ ನಿರ್ಮಾಣದ ಹೀಗೆ ಇಲ್ಲಿ ಆಗ್ತಾ ಇರುವಂತಹದ್ದು. ಈ ತರದ ಮಂದಿರ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಆಗ್ತಾ ಇದೆ. ಆಲ್ಮೋಸ್ಟ್ ಅಂತ ಹೇಳಿದ್ನಲ್ಲ, ನಾಡ್ದು 22ನೇ ತಾರೀಕು ಅದರ ಒಂದು ಸಾಫ್ಟ್ ಮೃದು ಉದ್ಘಾಟನೆ ನಡೀತಾ ಇದೆ. ಸೊ ಎಲ್ಲರೂ ಬರಬೇಕು ಮಂಗಳೂರಿಗೆ. 21, 22, 23 ಐ ಥಿಂಕ್ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಗೌರಮ್ಮ ಮಾತಾಜಿ. ಎಸ್ ಪ್ರಭುಜಿ. 21, 22, 23. 21, 22, 23. 22ಕ್ಕೆ ರಥೋತ್ಸವ ಇರುತ್ತೆ. ಸಾಯಂಕಾಲ ಭಕ್ತರಲ್ಲಿ ಸಂಕೀರ್ತನೆಯನ್ನ ಮಾಡಿಕೊಂಡು ಕೃಷ್ಣನ ಮೆರವಣಿಗೆ. ಆಮೇಲೆ 23ಕ್ಕೆ ಬೆಳಿಗ್ಗೆ ಈ ದೇವಸ್ಥಾನದ ಉದ್ಘಾಟನೆ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಅಷ್ಟೇ ಅಲ್ಲ, ಮತ್ತೆ ನಿಮಗೆ ಮಂಗಳೂರು ಇಸ್ಕಾನ್ ಜೊತೆಗೆ ನಿಮ್ಮನ್ನ ನೀವು ಯಾವುದಾದ್ರೂ ಒಂದು ಸೇವೆಯಲ್ಲಿ ಜೋಡಿಸ್ಕೊಳ್ಬೇಕು. ವಾಲಂಟಿಯರ್ ಸರ್ವಿಸಸ್ ಇದೆ, ಈಗ ನಾವೆಲ್ಲ ಮಾಡ್ತಾ ಇದ್ದೀವಿ. ಕೆಲವರು ನೀವು ಹೀಗೆ ಭಗವದ್ಗೀತೆಯನ್ನ ಬೇರೆಯವರಿಗೆ, ಈ ಭಗವಂತನ ಸಂದೇಶವನ್ನ ನೀವು ಬೇರೆಯವರಿಗೆ ತಿಳಿಸ್ಕೊಡ್ಬಹುದು. ಆ ರೀತಿಯಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬಹುದು. ಅಥವಾ ಬೇರೆ ಯಾವುದಾದ್ರೂ ಒಂದು ರೀತಿಯ ಸೇವೆಯನ್ನು ನೀವು ಅಲ್ಲಿ ಮಾಡ್ತಾ ಇರ್ಬೋದು. ಹಲವಾರು ಅವಕಾಶಗಳು, ಅವಶ್ಯಕತೆಗಳು ಇದ್ದೇ ಇರ್ತವೆ. ಒಂದು ದೇವಸ್ಥಾನ, ಒಂದು ಭಗವಂತನ ಇದು ಅಲ್ವಾ, ಹಲವಾರು ರೀತಿಯ
ಅಪಾರ್ಚುನಿಟಿ ಸೇವೆ ಮಾಡುವಂತಹದ್ದು ನಮಗೆ ಇದೆ. ಅದರಲ್ಲಿ ನಿಮ್ಮನ್ನು ನೀವು ಖಂಡಿತವಾಗಿಯೂ ತೊಡಗಿಸಿಕೊಳ್ಳಿ ಅನ್ನೋದನ್ನ ಹೇಳ್ತಾ ನಾವು ಮುಂದೆ ಹೋಗೋಣ. ಇಲ್ಲಿ ಅದೇ ಸೇಮ್ ಬೇರೆ ಬೇರೆ ರೀತಿಯಾದಂತಹ ಸೇವೆಗಳನ್ನು ನೀವು ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥದ್ದು. ಅಥೈತದಪ್ಯಶಕ್ತೋಸಿ ಕರ್ತುಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಲು ಪ್ರಯತ್ನಿಸು. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಿಜವಾಗಿ ನಮ್ಮನ್ನ ಭಕ್ತಿಯ ಬಗ್ಗೆ ಎಲ್ಲ ಹೇಳ್ದ, ಯಾವ ರೀತಿ ಭಕ್ತಿಯನ್ನ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಭಕ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಸರಿ, ನಿಜವಾಗಿ ಅವನು ನಮ್ಮನ್ನ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಜ್ಞಾನವನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ನಾವು ಅನ್ನುವಂಥದ್ದನ್ನ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಭಗವಂತನ ಪ್ರಜ್ಞೆಯಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ಆಯ್ತು ಬಿಟ್ಬಿಡು, ಅಟ್ಲೀಸ್ಟ್ ಕರ್ಮ ಫಲವನ್ನ ತ್ಯಾಗ ಮಾಡಿ ಆತ್ಮಸ್ಥಿರನಾಗು. ಅಂದ್ರೆ ಕರ್ಮ ಫಲವನ್ನ ಬಿಟ್ಬಿಡು, ಕರ್ಮ ಫಲವನ್ನ ಅಪೇಕ್ಷಿಸಬೇಡ, ನಿನ್ನ ಕರ್ತವ್ಯ ಅಂತ ನಿನ್ನ ಕೆಲಸವನ್ನ ಮಾಡ್ತಾ ಇರೋ, ಆತ್ಮಸ್ಥಿರನಾಗು. ಆತ್ಮಸ್ಥಿರ ಅಂದ್ರೆ ನಾವು ಅವನನ್ನ ಏನ್ ಹೇಳ್ತೇವೆ, ಈ ತಟಸ್ಥ ಮನಸ್ಸಿನವನು ಆ ರೀತಿ ಆಗ್ಬೇಕು. ಯಾವುದೇ ರೀತಿಯಾದಂಥ ಆಸೆ ಅಥವಾ ಅದರ ಬಗ್ಗೆ ದ್ವೇಷ ಎರಡೂ ಇರಬಾರ್ದು ಅನ್ನುವಂಥದ್ದು. ಆ ರೀತಿಯಾಗಿ ನೀನು ಆತ್ಮಸ್ಥಿರನಾಗು ಅನ್ನುವಂಥದ್ದನ್ನ ಹೇಳ್ತಾನೆ. ಸ್ಥಿತಪ್ರಜ್ಞ ಅನ್ನುವಂಥದ್ದು. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿರನಂತರಮ್ಮ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ತಟಸ್ಥ ಮನಸ್ಸಿನವನು, ಈಗ ನೋಡಿ ಎಷ್ಟು ಆಪ್ಷನ್ ಕೊಡ್ತಾನೆ ಅಂದ್ರೆ, ನಮಗೆ ತಟಸ್ಥ ಮನಸ್ಸಿನವನು ನಾವು ಆಗ್ಲಿಕ್ಕೆ ಹೋದ ಜ್ಞಾನ ಸಾಧನೆಯಲ್ಲಿ ತೊಡಗು ಇವನು ಬರ್ತಾನೆ ಅಲ್ವಾ. ಸರಿ, ನಿನಗೆ ಸ್ಥಿತಪ್ರಜ್ಞನೂ ಆಗಕ್ಕಾಗ್ದಿಲ್ವಾ, ನಿನಗೆ ಕರ್ಮಫಲಗಳನ್ನು ತ್ಯಜಿಸ್ಲಿಕ್ಕೆ ಆಗ್ತಾ ಇಲ್ವಾ, ತೊಂದರೆ ಇಲ್ಲ, ನೀನೇನ್ ಮಾಡು, ನೀನು ಜ್ಞಾನ ಸಾಧನೆಯಲ್ಲಿ ತೊಡಗು, ನಿನ್ನ ಜ್ಞಾನವನ್ನು ಜಾಸ್ತಿ ಮಾಡ್ಕೊಳ್ಬೇಕು ನೀನು. ಆದರೆ ಅವನು ಹೇಳ್ತಾನೆ, ಜ್ಞಾನ ಸಾಧನೆಗಿಂತ ಧ್ಯಾನ ಮಾಡುವುದು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಮಾಡುವುದು ಉತ್ತಮ. ಕರ್ಮಫಲ ತ್ಯಾಗ ಮಾಡುವುದಕ್ಕಿಂತ ಅಂದ್ರೆ ಕರ್ಮಫಲ ತ್ಯಾಗ ಮಾಡುವುದು ಸ್ಥಿತಪ್ರಜ್ಞನಾಗುವುದು ಅದು ಉತ್ತಮ ಅನ್ನುವಂಥದ್ದು. ಏಕೆಂದ್ರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಮಾಡುವುದು. ಕರ್ಮಫಲ ತ್ಯಾಗ ಮಾಡಿ ಭಕ್ತಿಯನ್ನು ಮಾಡುವಂಥದ್ದು, ಭಕ್ತಿ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸುವುದು, ಮತ್ತು ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದರಿಂದ ಈಗ ನಾವು ಕರ್ಮಫಲವನ್ನು ತ್ಯಾಗ ಮಾಡುವುದರಿಂದ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನಾವು ಶಾಂತಿಯನ್ನು ಪಡೆಯುವಂತಹದ್ದು, ಮನಃಶಾಂತಿ ನಮಗೆ ಸಿಗುತ್ತದೆ ಅನ್ನುವಂಥದ್ದು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮ ದುಃಖ ಸುಖ ಕ್ಷಮೆ ಸಂತುಷ್ಟಃ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿರ್ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಯಾರು ಭಗವಂತನಿಗೆ ಪ್ರಿಯರಾಗ್ತಾರೆ ಇಲ್ಲಿ ಕೇಳಿದ್ರೆ, ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನು, ಸುಖ ದುಃಖಗಳಲ್ಲಿ ಸಮಚಿತ್ತನು, ಕ್ಷಮಾಶೀಲನು, ಸದಾತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ನೋಡಿ, ಇಲ್ಲಿ ಅಸೂಯೆ, ಸ್ನೇಹಿತನಾಗುವಂಥದ್ದು ಎಲ್ಲ ಜೀವಗಳಿಗೆ, ತಾನು ಒಡೆಯ ಅನ್ನುವಂಥದ್ದನ್ನು ಇರಬಾರ್ದು, ನಾನೇ ಬಾಸ್ ಅನ್ನುವಂತಹ ಭಾವನೆ ಇರಬಾರ್ದು ಅನ್ನುವಂಥ, ಮತ್ತೆ ಸುಖ ದುಃಖಗಳಲ್ಲಿ ಸಮಚಿತ್ತನಾಗಿರುವಂತಹದ್ದು, ಆಮೇಲೆ ಕ್ಷಮೆ ಮಾಡುವಂತಹದ್ದು, ಆತ್ಮತೃಪ್ತಿ, ಸದಾ ತೃಪ್ತಿಯ ಭಾವನೆ ಇರಬೇಕು ನಮಗೆ, ಏನು ಬೇಕು ಅತೃಪ್ತಿ ಇರಬಾರ್ದು, ಸಂತೋಷದಿಂದ ಇರುವಂತಹದ್ದು, ಆತ್ಮ ಸಂಯಮ, ಮತ್ತೆ ದೃಢಚಿತ್ತ. ಹೀಗೆ ಆಲ್ಮೋಸ್ಟ್ 9 ಗುಣಗಳಿದೆ. ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವಂತವನು. ಈ ರೀತಿಯಾಗಿ ಯಾರು ಇರ್ತಾರೋ ಅಂತಹವರು ಭಗವಂತನಿಗೆ ಪ್ರಿಯರು. ಸಮೇ ಭಕ್ತಃ ಸಮೇ ಪ್ರಿಯಃ.
ಯೋಮದ್ ಭಕ್ತ ಸಮೇ ಪ್ರಿಯ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು ಅನ್ನೋದನ್ನ ಹೇಳ್ತಾನೆ ಇಲ್ಲಿ. ಭಕ್ತ ಸುಧಾಮನ ಬಗ್ಗೆ ನೀವು ನೋಡ್ಬೋದು. ಸುಧಾಮ ಬಡ ಬ್ರಾಹ್ಮಣ, ಏನು ಪಾಪ ಅವನು ಕೇಳ್ತಾ ಇಲ್ಲ. ಅವನ ಹೆಂಡತಿ ಹೇಳ್ತಾಳೆ, ಹೋಗು ನೀನು ನಿನ್ ಗೆಳೆಯ ಭಗವಂತನ ಹತ್ರ ಹೋಗಿ ಕೇಳ್ಕೊಂಡ್ ಬಾ. ಅವನು ಪ್ರಯಾಣ ಮಾಡ್ತಾನೆ. ಸುಧಾಮ ಬಂದಿದ್ದಾನೆ ಅಂತ ಕೃಷ್ಣ ಬಹಳ ಖುಷಿಯಿಂದ, ತನ್ನ ಗೆಳೆಯ ಬಂದಿದ್ದಾನೆ ಅಂತ ಕೃಷ್ಣನಿಗೆ ಬಹಳ ಖುಷಿ. ಸುಧಾಮ ಅಲ್ಲಿ ಹೋಗಿ ಎಲ್ಲ ಅತಿಥ್ಯತಾರ ಸ್ವೀಕಾರ ಮಾಡ್ಕೊಂಡು ಅವನ ಹತ್ರ ಏನೂ ಕೇಳೋದೇ ಇಲ್ಲ, ಹಾಗೇ ವಾಪಸ್ ಬರ್ತಾನೆ. ಆದ್ರೆ ನಿಮ್ಗೆಲ್ಲ ಕತೆ ಗೊತ್ತಿರ್ಬೋದು, ಇದ್ರ ಬಗ್ಗೆ ಕೇಳಿರ್ಬೋದು ಅಲ್ವಾ? ಏನಾಗತ್ತೆ ಸುಧಾಮ ವಾಪಸ್ ಬರೋದ್ರೊಳಗೆ ಮನೆಗೆ? ಹರೇ ಕೃಷ್ಣ. ಅವನ ಹೆಂಡತಿ ಏನ್ ಬಯಸಿದ್ಲೋ ಅದೆಲ್ಲ ಅದಕ್ಕಿಂತ ಹೆಚ್ಚಾಗಿ ಸಿಕ್ಬಿಟ್ಟಿರುತ್ತೆ. ಎಲ್ಲ ಸಕಲ ಐಶ್ವರ್ಯಗಳನ್ನ ಅವನು ಹೊಂದಿರ್ತಾನೆ. ಅನುಗ್ರಹಿಸಿರ್ತಾನೆ. ಆದ್ರೆ ಭಕ್ತನಿಗೆ ಅದು ಬೇಕಾಗೋದಿಲ್ಲ. ಭಕ್ತನಿಗೆ ಅದು ಬೇಡವೇ ಬೇಡ. ಒಂದ್ಸಲ ಭಗವಂತನಲ್ಲಿ ಭಕ್ತಿಯ ರುಚಿ ನಮ್ಗೆ ಸಿಕ್ತೋ ಅದಕ್ಕಿಂತ ಹೆಚ್ಚಾದ ರುಚಿ ಬೇರೆ ಯಾವುದೂ ಇಲ್ಲ. ಅದು ಬಹಳ ರುಚಿ. ಖಂಡಿತವಾಗಿಯೂ ನೋಡಿ ನೀವು ಭಕ್ತಿಯನ್ನ ಮಾಡಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ, ಒಂದ್ ಸ್ವಲ್ಪ ಸಮಯ ಜಪಿಸ್ತಾ ನಿಮ್ಗೆ ಅರ್ಥ ಆಗತ್ತೆ ಭಗವಂತನ ನಾಮ ಎಷ್ಟು ಪವಿತ್ರವಾದದ್ದು, ಎಷ್ಟು ರುಚಿ. ಅದು ಬಿಟ್ರೆ ಬೇರೆ ಏನು ಬೇಕಾಗುದಿಲ್ಲ. ಅದು ಆ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಭಗವಂತ, ಅದು ನಾನು ಜಾಸ್ತಿ ಅಂದ್ರೆ ಅವರವರು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಅದು ಹರೇ ಕೃಷ್ಣ ಮಹಾಮಂತ್ರವನ್ನು ನಿಮ್ಗೆ ಜಪಿಸ್ಬೇಕು. 16 ರೌಂಡ್ ನಾವು ಪ್ರತಿನಿತ್ಯ ಬೆಳಗ್ಗೆ 4:45 ಎದ್ದು ಮಾಡಬೇಕು. ಪ್ರಭುಪಾದರು ಹೇಳ್ತಾರೆ, ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನ ಅವ್ರು ಹೇಳ್ತಾರೆ, ನೀನು ಊಟ ಮಾಡ್ತೀಯ, ತಿಂಡಿ ತಿಂತೀಯ, ಭಗವಂತನನ್ನ ಜಪಿಸ್ಲಿಕ್ಕೆ ನಿಮ್ಗೆ ಸಮಯ ಇಲ್ವೇ? ಸೊ ಒಂದ್ಸಲ ನಾವು ಭಕ್ತಿಯಲ್ಲಿ ಬಂದ್ಮೇಲೆ ಭಗವಂತ ಯಾರು ಅಂತ ಅರ್ಥ ಮಾಡ್ಕೊಂಡ ಮೇಲೂ ನಾವು ಅವನ ಕುರಿತಾಗಿ ನಾವು ಜಪವನ್ನ ಮಾಡ್ತಾ ಇದ್ರೆ, ಅವನನ್ನ ಸ್ಮರಿಸ್ತಾ ಇದ್ರೆ ಅದು ಒಂದು ಅಪರಾಧ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಭಗವಂತನನ್ನ ನಾವು ಸ್ಮರಿಸ್ಬೇಕು. ಅವನನ್ನು ಸ್ಮರಿಸಲಿಲ್ಲ ಅಂದ್ರೆ ಏನು ಇದೆ? ಭಗವಂತನನ್ನ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಏನ್ ಪ್ರಯೋಜನ ಇದೆ? ಧೃತರಾಷ್ಟ್ರನ ತರ ಆಗುತ್ತೆ. ನಾವು ಇನ್ನು ಕಣ್ಣು ಕುರುಡಾಗಿಯೇ ಇರುತ್ತೆ. ನಮ್ಮ ಸುಮ್ಮನೆ ತೋರಿಕೆಗಷ್ಟೇ ಓಪನ್ ಮಾಡ್ಕೊಂಡು ಮತ್ತೆ ಪ್ರಾಪಂಚಿಕ ಇದರಲ್ಲಿ ನಾವು ಬಿದ್ದುಕೊಂಡು ಇಲ್ಲೇ ನಾವು ಈ ಏನ್ ಹೇಳ್ತೀವಲ್ಲ ನಾವು ಸೀವೇಜ್ ಟ್ಯಾಂಕ್ ಅಲ್ಲಿಯೇ, ಈ ಸೀವೇಜ್ ಟ್ಯಾಂಕ್ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಸೀವೇಜ್ ಟ್ಯಾಂಕ್ ಅಲ್ಲಿ ನಾವು ಹೋಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಂಗೆ ಆಗತ್ತೆ. ಈ ಐಹಿಕ ಪ್ರಪಂಚದಿಂದ ನಾವು ಹೊರಗೆ ಬರಬೇಕು ಅಲ್ವಾ? ಅದಕ್ಕಾಗಿ ಹೇಳೋದು. ಅದು ನಮ್ಗೆ ಬಹಳ ಖುಷಿ ಅದು ಅಲ್ಲಿರ್ಲಿಕ್ಕೆ, ಆ ಸೀವೇಜ್ ಟ್ಯಾಂಕ್ ಅಲ್ಲಿಯೇ ಇರ್ಲಿಕ್ಕೆ ಬಹಳ ಖುಷಿ ಅಲ್ವಾ? ಯಾಕೆಂದ್ರೆ ಅಲ್ಲಿ ಇಂದ್ರಿಯ ತೃಪ್ತಿ ಸಿಗತ್ತೆ. ಇಂದ್ರಿಯ ತೃಪ್ತಿ, ಆ ಇಂದ್ರಿಯ ತೃಪ್ತಿಯಿಂದ ಏನಾಗತ್ತೆ, ಅದು ಬಹಳ ದುಃಖವನ್ನ ಕೊಡುತ್ತೆ. ಅದು ಒಂದು ಕ್ಷಣಿಕವಾಗಿ ನಮಗೆ ತೃಪ್ತಿ ಕೊಡುತ್ತೆ, ಒಂದು ಸ್ವಲ್ಪ ಮೊಮೆಂಟ್ ಅಷ್ಟೇ. ಅದರಿಂದ ಇದು ಭಗವಂತನಿಗೆ ಯಾರು ಪ್ರಿಯರು? ಒಂದು ಎಲ್ಲಾ ಜೀವಿಗಳಿಗೆ ಸ್ನೇಹಿತರಾಗಿರೋರು. ಯಾಕೆ ಎಲ್ಲರೂ ಎಲ್ಲಾ ಜೀವಿಗಳಿಗೆ ಸ್ನೇಹಿತರಾಗ್ತಾರೆ? ಹರೇ ಕೃಷ್ಣ. ಯಾಕೆ ಎಲ್ಲರೂ ಎಲ್ಲಾ ಜೀವಿಗಳಿಗೆ ಸ್ನೇಹಿತರಾಗ್ತಾರೆ? ಯಾಕೆ ಭಕ್ತನಾದವನು ಅದನ್ನ ಆ ರೀತಿಯಾಗಿ ನೋಡ್ತಾನೆ? ಯಾಕೆ ಅವನು ಸ್ನೇಹಿತನಾಗ್ತಾನೆ ಎಲ್ಲಾ ಜೀವಿಗಳಿಗೆ? ಸಂಪೂರ್ಣವಾಗಿ ಭಗವಂತನಿಗೆ ನಾವು ಮನಸ್ಸಿನಿಂದ ಕಾಯ ವಾಚ ಮನಸ್ಸ ಅರ್ಪಿಸಿಕೊಂಡಾಗ ಸಿದ್ಧಿಸತ್ತೆ ಅಂತ ಆಗತ್ತೆ ಸರ್. ಕಾಯ ವಾಚ ಮನಸ್ಸ ಅಲ್ವಾ? ಮಾತಾಡುವುದು ಸಹಿತ ಭಗವಂತನ ಕುರಿತಾಗಿರಬೇಕು. ವಾಚ, ಕಾಯ ಶರೀರ ಅನ್ನುವಂಥದ್ದು ಭಗವಂತನ ಸೇವೆಗಿರಬೇಕು. ಮನಸ್ಸು ಅನ್ನುವಂಥದ್ದು ಭಗವಂತನಲ್ಲಿ ಇರಬೇಕು ಅಂತ ಹೇಳಬೇಕು. ಸರಿ ಅಲ್ವಾ? ಎಲ್ಲಾ ಜೀವಿಗಳಿಗೆ ಯಾಕೆ ಅವನು ಸ್ನೇಹಿತನಾಕಿರ್ಬೇಕಂದ್ರೆ, ಈಗ ಅವನಿಗೆ ಅರ್ಥ ಆಗಿದೆ, ನಾನು ಶರೀರ ಅಲ್ಲ, ನಾನು ಆತ್ಮ. ಪ್ರತಿಯೊಂದು ಶರೀರದಲ್ಲಿ ಇರುವಂತಹದ್ದು ಆತ್ಮನೇ. ಅವು ಯಾವುದು ಶರೀರ ಅಲ್ಲ. ಶರೀರ ಅನ್ನುವಂತಹದ್ದು ಒಂದು ಆತ್ಮಕ್ಕೆ ನೆಲೆಸಲಿಕ್ಕೆ ಒಂದು ಆತ್ಮದ, ಈಗ ನಾಡ್ದು ಬರುತ್ತೆ ಇದು ಏನು, ಈ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಬರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಅಧ್ಯಾಯ. ಅದ್ರಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಈ ಕ್ಷೇತ್ರ ಅಂದ್ರೆ ಏನು ಅಂತ. ಅಥವಾ ಆತ್ಮಕ್ಕೆ ಈ ಕೆಲಸ ಮಾಡ್ಲಿಕ್ಕೆ ಅಂತ ಒಂದು ಏರಿಯಾ ಬೇಕು, ಜಾಗ ಬೇಕಂತೆ. ಆ ಜಾಗ ಈ ಶರೀರ ಅನ್ನುವಂಥದ್ದು. ಪ್ರತಿಯೊಂದು ಜೀವಿಯಲ್ಲಿಯೂ ಜೀವಿಗೂ ಅಂದ್ರೆ ಒಂದೊಂದು ಶರೀರದಲ್ಲಿ ಜೀವಿ ಇದೆ. ಅದರಿಂದ ಅವನಿಗೆ ಎಲ್ಲರೂ ಒಂಥರ, ಎಲ್ಲಾ ಜೀವಿಗಳಿಗೆ ಅವನು ಸ್ನೇಹಿತ.
ಅಂದ್ರೆ ನಿಮ್ಗೊತ್ತು ನಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರ. ಯಾವಾಗ ನಮಗೆ ಈ ಅಹಂಕಾರ ಬರುತ್ತೆ ಅದು ಮಿಥ್ಯಾಹಂಕಾರ ಆಗತ್ತೆ. ನಾನೇ ಎಲ್ಲ ಮಾಡ್ತಾ ಇದ್ದೇನೆ ಅದು ಇಲ್ಲ, ಅದು ಸುಳ್ಳೆ, ಸುಳ್ಳು. ನಾನೇ ಮಾಡ್ತಾ ಇದ್ದೇನೆ ಅನ್ನೋದು ಪೂರ್ತಿಯಾಗಿ ಸುಳ್ಳು. ಯಾರಾದ್ರೂ ಆ ಥರ ಜಂಬ ಕೊಚ್ಕೊಂಡ್ರೆ ನಾವು ಅದಕ್ಕೆ ನಗೋದು ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಆಗೋದು. ಯಾರು ನಿಜವಾಗಿ ಈ ಜ್ಞಾನವನ್ನ ಪಡೆದಿರ್ತಾರೆ, ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡ ಮೇಲಂತೂ ಅದು ತುಂಬಾ ಇದಾಗಿರುತ್ತೆ. ಅಂದ್ರೆ ಮತ್ತು ನಾವು ಆ ರೀತಿಯಾಗಿ ಅಂತಹ ಒಂದು ಇದರಲ್ಲಿ ಇದ್ಬಿಟ್ರೆ ಅದು ಇನ್ನೊಂದಿಷ್ಟು ನಮ್ಮ ಪಾಪಗಳನ್ನ ಜಾಸ್ತಿ ಮಾಡ್ಕೊಂಡಾಗಿ. ಸುಖ ದುಃಖಗಳಲ್ಲಿ ಸಮಚಿತ್ತ, ಕಷ್ಟ ಬರಲಿ ಸುಖ ಬರಲಿ, ಬರತ್ತೆ ಹೋಗತ್ತೆ ಬರತ್ತೆ ಹೋಗತ್ತೆ, ಏನಂತೆ ಅಲ್ವಾ? ಭಗವಂತನನ್ನ ಒಂದು ಧ್ಯಾನಿಸ್ತಾ ಇರಿ, ನೀವು ಕಷ್ಟಗಳನ್ನು ದಾಟ್ತೀರಾ, ಸುಖಗಳನ್ನು ದಾಟ್ತೀರಾ. ಯಾವುದರಿಂದನೂ ಅಷ್ಟು ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರುವುದಿಲ್ಲ. ಅದನ್ನು ನಾವು ನೋಡ್ಲಿಕ್ಕೆ ಯಾವಾಗಲೂ ತೃಪ್ತಿ, ಎಲ್ಲವನ್ನು ಕ್ಷಮಿಸುವನು, ಕ್ಷಮಾಶೀಲನು. ಸಮಚಿತ್ತ ಅಂದ್ರೆ ಆಯ್ತಲ್ಲ, ಕ್ಷಮಾಶೀಲ, ಎಲ್ಲರನ್ನ ಕ್ಷಮಿಸುವಂಥದ್ದು. ಏನಿದೆ ಮತ್ತೆ ಕ್ಷಮಿಸದೇ ಇದ್ರೆ ಹಿಡ್ಕೊಂಡು ತಗೊಂಡು ಎಲ್ಲಿ ಹೋಗ್ತೀವಿ ನಾವು? ಕ್ಷಮಿಸ್ಬೇಕು ತಾನೆ. ಸದಾ ತೃಪ್ತನು, ಆತ್ಮತೃಪ್ತಿ ಇರಬೇಕು ಅಲ್ವಾ? ಏನಿದ್ರು ಅವನು ಕೊಟ್ಟಿದ್ದು ಇಷ್ಟೇ, ಇವತ್ತ ಆಯ್ತು, ಅವನು ಕೊಟ್ಟಿದ್ದು ಇಷ್ಟೇನ ಸಾಕು. ಆ ರೀತಿಯಾಗಿ ನಾವು ಇರುವಂಥದ್ದು ಸಂತೃಪ್ತಿ ಬೇಕು ಹೊರತು ಲೋಭಿ ಆಗಬಾರ್ದು. ಇದು ಬೇಕು, ಇದು ಸಾಕಲ್ಲ, ಇದು ಸಾಕಾಗ, ನಮ್ಗೆ ಜಾಸ್ತಿ ಬೇಕು, ಅದು ಬೇಕು, ಇದು ಬೇಕು. ಆ ರೀತಿಯಾದಂತಹ ಲೋಭ ಇದ್ರೆ ಏನಾಗತ್ತೆ, ಮತ್ತೆ ನಾವು ಇಲ್ಲೇ ಇರ್ಬೇಕಾಗತ್ತೆ. ಆ ಲೋಭದಲ್ಲಿ ನಾವು ಏನನ್ನಾದ್ರೂ ದುಃಖವನ್ನು ಅನುಭವಿಸಬಹುದು, ಇದ್ದದನ್ನ ಕಳ್ಕೊಳ್ಬಹುದು, ಅಥವಾ ಒಂದು ಗಳಿಸಿದ್ದೇವೆ ಅಂತ ಒಂದು ಕ್ಷಣಿಕ ಸುಖಕ್ಕೆ ಹೋಗಿ ನಾವು ಹೊಂಡಕ್ಕೆ ಬೀಳ್ಬೇಕಾಗುತ್ತೆ. ದೃಢಚಿತ್ತ ಅನ್ನುವಂಥದ್ದು ಇದ್ದೇ ಇದೆ ಭಕ್ತಿ ಸೇವೆಯಲ್ಲಿ, ಆತ್ಮ ಸಂಯಮ. ಯಸ್ಮಾನ್ ನೋ ದ್ವಿಜತೆ ಲೋಕೋ ಲೋಕಾನ್ ನೋ ದ್ವಿಜತೆ ಜಯಃ ಹರ್ಷಾಮರ್ಷ ಭಯೋದ್ವೇಗ ಮುಕ್ತೋ ಯಶ್ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಉದ್ವೇಗವನ್ನ ಪಡುವುದಿಲ್ಲ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲ. ಸೊ ಇಲ್ಲಿ ಒಂದು ಚಿತ್ರಕೇತು ಅನ್ನುವಂತಹ ಒಂದು ರಾಜ, ಅವನು ಅನಂತ, ಭಗವಂತನ ಅನಂತನ ರೂಪದಲ್ಲಿ ಅವನನ್ನ ಸಾಕ್ಷಾತ್ಕರಿಸಿಕೊಂಡು ಅವನಿಗೆ ಒಂದು ವೈಕುಂಠ ಅಂದ್ರೆ ಈ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಅವನಿಗೋಸ್ಕರವೇ ಒಂದು ಲೋಕವನ್ನ ಕೊಟ್ಟು ಬಿಡ್ತಾನೆ. ಈ ಚಿತ್ರಕೇತುವಿಗೆ ಸಾವಿರಾರು ಹೆಂಡತಿಯರು, ಅವನು ಎಲ್ಲಾ ಹೆಂಡತಿಯರನ್ನ ಕೂತ್ಕೊಂಡು ಹೀಗೆ ವಿಮಾನದಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರುವಾಗ ಕೆಳಗಡೆ ಶಿವ ಪಾರ್ವತಿಯನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಕೈಲಾಸದಲ್ಲಿ ಅವನು ಹೇಳ್ತಾ ಇದ್ದಾನೆ, ಏನು ಶ್ರೀಮದ್ ಭಾಗವತಂ ಬಗ್ಗೆ ಭಗವಂತನ ಕುರಿತಾಗಿ ಅಲ್ಲಿರುವವರಿಗೆಲ್ಲ ಹೇಳ್ತಾ ಇದ್ದಾನೆ. ಆದ್ರೆ ಚಿತ್ರಕೇತುವಿಗೆ ಏನಾಗತ್ತೆ, ಪಾರ್ವತಿ ಅವನ ತೊಡೆಯ ಮೇಲೆ ಕೂರ್ತಿರೋದನ್ನ ನೋಡಿ ಅವನು ನಗ್ತಾನೆ. ಯಾಕೆ ನಕ್ಕ ಗೊತ್ತಿಲ್ಲ, ಆದ್ರೆ ಅವನು ನಗ್ತಾನಂತೆ. ಅವನು ನಕ್ಕಿದ್ದನ್ನ ನೋಡಿ ಪಾರ್ವತಿಗೆ ಕೋಪ ಬರುತ್ತೆ. ಪಾರ್ವತಿ ಹೇಳ್ತಾಳೆ, ನೀನು ನಗ್ತಾ ಇದ್ದೀಯಾ, ಯಾತಕ್ಕಾಗಿ ನಗ್ತಾ ಇದೆಯಾ? ನಾನು ಅಂದ್ರೆ ಭಗವಂತನ, ಅದು ಇಲ್ಲಿ ನೋಡಿ ಆಧ್ಯಾತ್ಮಿಕವಾದಂತಹದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಈ ಐಹಿಕ ಪ್ರಪಂಚದ ಈ ಕಾಮ ಭಾವನೆ ಇರುವುದಿಲ್ಲ ಅಲ್ಲಿ. ಆದ್ರಿಂದ ಆದ್ರೆ ಅವನು ಆತರ ನಕ್ಕಿದ್ದನ್ನ ಪಾರ್ವತಿ ಯಾವ ರೀತಿ ಅರ್ಥೈಸ್ಕೊಂಡ್ಲು, ಅಥವಾ ಅವಳು ಶಾಪ ಕೊಡ್ತಾಳ, ನೀನು ಇನ್ನ ರಾಕ್ಷಸನಾಗಿ ಹುಟ್ಟು ಅಂತ. ಆಗ ಶಿವ ಹೇಳ್ತಾನೆ ಅವಳಿಗೆ, ಅವನು ಚಿತ್ರಕೇತು ಬಹಳ ಭಗವಂತನ ಶ್ರೇಷ್ಠ ಭಕ್ತ, ಅಂದ್ರೆ ಈ ಭಕ್ತರ ಗುಣಗಳನ್ನ ಅವನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಸೊ ನೀನು ಅವನಿಗೆ ಯಾಕೆ ಶಾಪ ಕೊಟ್ಟೆ? ಅವನಿಗೆ ಯಾವುದೇ ರೀತಿ, ಅವನು ಚಿತ್ರಕೇತು ನಮ್ರನಾಗಿ ಅವನು ಅಲ್ಲಿಂದ ರಥದಿಂದ ಕೆಳಗಿಳಿದು ಬಂದು ಪಾರ್ವತಿಗೆ ನಮಸ್ಕಾರ ಮಾಡಿ ಅವಳ ಹತ್ರ ಹೇಳ್ತಾನಂತೆ, ತಾಯಿ ನಿನ್ನ ಶಾಪವನ್ನು ನಾನು ಯಾವುದೇ ಒಂದು ಇದಿಲ್ಲದೆ, ಅಂದ್ರೆ ಯಾವುದೇ ಒಂದು ಮರು ಪ್ರಶ್ನೆ ಇಲ್ಲದೆ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಆದ್ರೆ ನೀನು ನನಗೆ ನಾನು ರಾಕ್ಷಸನಾಗಿ ಹುಟ್ಟಿದ ಮೇಲೆಯೂ ಭಗವಂತನ ಭಕ್ತಿಯನ್ನ, ಭಗವಂತನ ಸ್ಮರಣೆಯನ್ನ ಮಾಡುವಂತ ನನ್ನ ಅನುಗ್ರಹಿಸು.
ಅಂದ್ರೆ ರಾಕ್ಷಸ ಪ್ರವೃತ್ತಿಯಲ್ಲಿ ಎಲ್ಲ ಮರ್ತು ಹೋಗುತ್ತೆ. ಮಾಯೆ ಬಹಳವಾಗಿ ಕವಿದು ಅವರು ಅನಾಚಾರಿಗಳಾಗಿರ್ತಾರೆ. ಅದೇ ಅವನು ಹೇಳ್ತಾನೆ ಇಲ್ಲ. ಆಗ ಶಿವ ಹೇಳ್ತಾನೆ, ನೋಡು ಅವನು ಭಕ್ತ, ಅವರು ಹೀಗೆ ಯಾವುದೇ ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಎಂತಹ ಪರಿಸ್ಥಿತಿಯಲ್ಲಿ ಶಾಂತವಾಗಿರುವಂತಹದ್ದು ಮತ್ತು ಸುಖ ದುಃಖ ಭಯ ಮತ್ತು ಆತಂಕದಲ್ಲಿ ಸಮಚಿತ್ತನಾಗಿರುವಂತಹದ್ದು, ಅದನ್ನ ಚಿತ್ರಕೇತು ನಮಗೆ ಇಲ್ಲಿ ತೋರಿಸ್ತಾನೆ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ ದಕ್ಷನಾದ ಚಿಂತೆ ಇಲ್ಲದ ಎಲ್ಲಾ ನೋವುಗಳಿಂದ ಮುಕ್ತನಾದ ಯಾವ ಫಲಕ್ಕಾಗಿ ಶ್ರಮ ಪಡದ ಭಕ್ತನು ನನಗೆ ಬಹಳ ಪ್ರಿಯನು. ಸೊ ಒಂದು ಯಾವುದೇ ರೀತಿಯಾದಂತಹ ಶ್ರಮವನ್ನ ಪಡಬೇಕಂತಿಲ್ಲ. ಅಂತಹ ಭಕ್ತ ಅವನಿಗೆ ಆಗತ್ತೆ. ಭಗವಂತ ಇಲ್ಲದನ್ನ ಕೊಡ್ತಾನೆ, ಇದ್ದದನ್ನ ಕಾಪಾಡ್ತಾನೆ ಭಕ್ತಿಯನ್ನ ಮಾಡೋದ್ರಿಂದ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವುದಿಲ್ಲ. ಅವನು ಪರಿಶುದ್ಧನಾದವನ ಆಗ್ತಾನೆ, ದಕ್ಷನ, ಚಿಂತೆ ಇಲ್ಲದವ, ಎಲ್ಲಾ ನೋವುಗಳಿಂದ ಮುಕ್ತನಾದವ ಅಂತ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಮತ್ತೆ ಮುಂದೆ ಹೇಳ್ತಾನೆ, ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹುಪ್ರಿಯನು. ಭಕ್ತ ಪ್ರಹ್ಲಾದ. ಸೊ ಈ ರೀತಿಯಾಗಿ ಅಂಥವ್ರು ಅವನಿಗೆ ಪ್ರಿಯರಾಗ್ತಾರೆ ಅನ್ನುವಂಥದ್ದು. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ತುಲ್ಯನಿಂದಾ ಸುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿ ಮಾನ್ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹುಪ್ರಿಯನು. ಇಲ್ಲಿ ಅಂಬರೀಷ ಮಹಾರಾಜನ ಒಂದು ಕಥೆ ಬರುತ್ತೆ ಶ್ರೀಮದ್ ಭಾಗವತಮಲ್ಲಿ. ಅವನ ಪ್ರತಿಯೊಂದು ಇಂದ್ರಿಯಗಳನ್ನು ಅವನು ಭಗವಂತನ ಸೇವೆಗೆ ಅಂತ ಇಟ್ಟಿರ್ತಾನೆ. ಅಲ್ಲಿ ಇಲ್ಲಿ ಹೀಗೆ ಅಂಬರೀಷ ಮಹಾರಾಜನಿಗೆ ದುರ್ವಾಸರು ಒಮ್ಮೆ ಒಂದು ಕಾರಣದಿಂದ ಅವನಿಗೆ ಶಾಪ ಕೊಡ್ಲಿಕ್ಕೆ ಬರ್ತಾರೆ. ಆಗ ಅವನ ರಕ್ಷಣೆಗೆ ಇರುವಂತಹ ಒಂದು ಸುದರ್ಶನ ಚಕ್ರ ಅವನನ್ನ ಆ ದುರ್ವಾಸ ಮುನಿಗಳನ್ನ ಚೇಸ್ ಮಾಡುತ್ತೆ, ಅವ್ರನ್ನ ಓಡಿಸ್ಕೊಂಡು ಹೋಗತ್ತೆ. ದುರ್ವಾಸರು ಬ್ರಹ್ಮನ ಹತ್ರ ಹೋಗ್ತಾರೆ, ಶಿವನ ಹತ್ರ ಹೋಗ್ತಾರೆ, ಆಮೇಲೆ ನಾರಾಯಣನ ಹತ್ರ ಹೋಗ್ತಾರೆ, ವಿಷ್ಣುವಿನ ಹತ್ರ. ಆಗ ವಿಷ್ಣು ಹೇಳ್ತಾನಂತೆ, ನೀನು ಯಾರು ಅಂದ್ರೆ ಅಂಬರೀಷ, ನನ್ನ ಭಕ್ತರಿಗೆ ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀಯಾ, ನೀನ್ ಮತ್ತೆ ಅವ್ರ ಹತ್ರನೇ ಹೋಗಿ ಶರಣಾಗತನಾದ್ರೆ ಇದು ಸುದರ್ಶನ ಚಕ್ರ ಏನಿದೆ ಅದು ಶಾಂತವಾಗತ್ತೆ, ಇಲ್ಲ ಅಂದ್ರೆ ನಿನಗೆ ಬಿಡೋದಿಲ್ಲ. ಅವನು ವಾಪಸ್ ಮತ್ತೆ ದುರ್ವಾಸ ಮುನಿ ಅಂಬರೀಷ ಮಹಾರಾಜನ ಹತ್ರ ಬಂದು ಕ್ಷಮೆ ಕೇಳಿದ ನಂತರ ಅದು ತನ್ನ ಜಾಗಕ್ಕೆ, ಸುದರ್ಶನ ಚಕ್ರ ತನ್ನ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಇದು ಭಗವಂತ ಭಕ್ತರನ್ನು ರಕ್ಷಿಸುವಂತಹದ್ದು. ಅದೇ ಹೀಗೆ ಭಕ್ತರಾದವರು ಹೇಗೆ ಇರುವಂತವ್ರು, ಮಾನಾಪಮಾನ, ಶೀತೋಷ್ಣ ಅಂತ. ಶೀತೋಷ್ಣ ಅಂದ್ರೆ ಚಳಿ ಮತ್ತೆ ಬಿಸಿ ಎರಡೂ ಒಂದೇ ರೀತಿಯಾಗಿ ಸ್ವೀಕಾರ ಮಾಡುವಂತಹದ್ದು ಅಂತ. ಕೀರ್ತಿ ಇರ್ಲಿ ಅಪಕೀರ್ತಿ ಇರ್ಲಿ ಅಲ್ವಾ, ಅಂದ್ರೆ ಕಲ್ಮಶವನ್ನು ಉಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತರಾಗಿರುವಂತಹದ್ದು. ಹೀಗೆ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹುಪ್ರಿಯರು. ಸೊ ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನ, ಭಕ್ತಿ ಸೇವೆಯನ್ನ ಮಾಡಬೇಕು, ಇದು ಒಂದು ಅಮೃತ ಮಾರ್ಗ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ, ಅವರು ಅವನಿಗೆ ಬಹಳ ಪ್ರಿಯರು. ಒಬ್ರು ಆಚಾರ್ಯ ಇರ್ತಾರೆ, ಬಿಲ್ವಮಂಗಲ ಠಾಕೂರ್ ಅಂತ. ಈ ಬಿಲ್ವಮಂಗಲ ಠಾಕೂರ್ರು ಅಂದ್ರೆ ಶಾಸ್ತ್ರೋಕ್ತವಾಗಿ ಭಕ್ತಿ ಸೇವೆಯನ್ನು ಮಾಡ್ಕೊಂಡೇ ಇರುವಂಥವ್ರು. ಆದ್ರೆ ಇವರಿಗೆ ಕಾರಣಾಂತರದಿಂದ ಮಾಯೆಯ ಪ್ರಭಾವಕ್ಕೆ ಬಂದು ಒಂದು ವೇಶ್ಯೆಯ ಸಂಘ ಇರುತ್ತೆ. ಒಂದ್ಸಲ ಬಹಳ ತೀವ್ರವಾದ ಮಳೆಗಾಲ,
ತುಂಬಾ ಅವಳ ಹತ್ರ ಹೋಗ್ಬೇಕಂದ್ರೆ ಒಂದು ಹೊಳೆಯನ್ನ ದಾಟಿ ಹೋಗ್ಬೇಕಾಗತ್ತೆ ಅವರಿಗೆ. ಆದ್ರೆ ಅಂದ್ರೆ ಅವರು ಇಂದ್ರಿಯ ತೃಪ್ತಿಗೆ ಅಷ್ಟು ಅಂಟುಕೊಂಡಿದ್ರ ಆ ಸಮಯದಲ್ಲಿ. ಅಂದ್ರೆ ಅಂತಹ ಮಳೆಗಾಲ ಇದ್ರೂ ತಂದೆಗೆ ಮನೆಯಲ್ಲಿ ಅವರಿಗೆ ಅಂದ್ರೆ ಅವರು ಆರೋಗ್ಯ ಸರಿ ಇರುವುದಿಲ್ಲ. ಆದ್ರೂ ಇವ್ರು ಏನ್ ಮಾಡ್ತಾರೆ, ಇಲ್ಲ ವೇಶ್ಯ ಹತ್ರ ಹೋಗ್ಬೇಕು ಅಂತ ಅಂತಹ ಮಳೆಯಲ್ಲಿ ನೀರು ಉಕ್ಕಿ ಹರಿತಾ ಇದ್ರು ಸಹಿತ ಆ ನದಿಯಲ್ಲಿ ತೇಲುತ್ತಿರೋ ಒಂದು ಶವದ ಸಹಾಯದಿಂದ ಅವ್ರು ಅವಳ ಹತ್ರ ಹೋಗ್ತಾರಂತೆ, ವೇಶ್ಯ ಹತ್ರ. ಅಲ್ಲಿ ಹೋದ್ಮೇಲೆ ಅವಳು ಇಂತಹ ಪರಿಸ್ಥಿತಿಯಲ್ಲಿಯೂ ನೀವಿಲ್ಲಿ ಬಂದಿದ್ದೀರಿ, ಸ್ವಲ್ಪವಾದ್ರೂ ನೀವು ಹೋಗಿ ದೇವ್ರ ಹತ್ರ ಒಂದು ದೇವರ ಕುರಿತಾಗಿ ಏನಾದ್ರು ಒಂದ್ ಸ್ವಲ್ಪ ಭಕ್ತಿ ಮಾಡಿದ್ರೆ ಅದು ಒಳ್ಳೇದಿರ್ತಿತ್ತು, ಇಂತಹ ಪರಿಸ್ಥಿತಿಯಲ್ಲೂ ನೀವು ಬಂದಿದ್ದೀರಲ್ಲ ಅಂತ ಅವರಿಗೆ ಅವಳು ಅವರ ಮೇಲೆ ಒಂದು ರೀತಿಯಾದ ತಿರಸ್ಕಾರ ಭಾವನೆಯನ್ನ ತೋರಿಸ್ತಾಳೆ. ಆ ಭಾವನೆಯಿಂದ ಅವ್ರಿಗೆ ಏನಾಗತ್ತೆ, ಆ ಕ್ಷಣದಲ್ಲಿ ಅವರ ಮನಪರಿವರ್ತನೆ ಆಗುತ್ತೆ. ಅವ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಹೊರಟು ತಿರ್ಗಾ ಬಂದು ತಂದೆ ಹುಷಾರಿಲ್ಲ, ಅವರು ಇದ್ ಮಾಡ್ತಾರೆ, ಅಂದ್ರೆ ಅವರು ಶರೀರ ತ್ಯಾಗ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇವ್ರೇನ್ ಮಾಡ್ತಾರೆ, ಅಲ್ಲಿಂದ ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು ಭಗವಂತನ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಆದ್ರೆ ಅಲ್ಲಿ ಬಂದ್ಮೇಲೂ ಸಹಿತ ಅವರಿಗೆ ಸ್ವಲ್ಪ ಸ್ವಲ್ಪ ಮಾಯೆಯ ಪ್ರಭಾವ ಇನ್ನೂ ಇದೆ. ಅಲ್ಲಿ ಪರಸ್ತ್ರೀಯರನ್ನು ನೋಡಿ ಒಂದು ರೀತಿಯಾದಂತಹ ಅವರ ಮೇಲೆ ಆಕರ್ಷಣೆ ಇವರಿಗೆ ಫೀಲ್ ಆಗುತ್ತೆ. ಆದ್ರೆ ಅವರು ಭಗವಂತನ ಸೇವೆಯಲ್ಲಿ ಭಕ್ತರ ಸಂಘದಲ್ಲಿ ಇರುವುದರಿಂದ ಅವರಿಗೆ ಅದನ್ನ ಮೆಟ್ಟಲಿಕ್ಕೆ ಆಗತ್ತೆ. ಅವ್ರು ಹೇಳ್ತಾರೆ, ಯಾಕೆ ನನಗೆ ಈ ತರ ಆಗ್ತಾ ಇದೆ, ಇದಕ್ಕೆಲ್ಲ ಕಾರಣ ನನ್ನ ಕಣ್ಣೇ ಇದಕ್ಕೆ ಕಾರಣ. ನಾನು ನೋಡಿದರೆ ತಾನೇ ಈ ರೀತಿಯಾದಂತಹ ಆಕರ್ಷಣೆ ಬರುವಂತಹದ್ದು. ಅದರಿಂದ ಭಗವಂತನ ನೋಡ್ಲಿಕ್ಕೆ ನನಗೆ ಈ ಚರ್ಮ ಚಕ್ಷು ಬೇಡ, ಭಗವಂತನ ನಾನು ಅಂತರ್ಚಕ್ಷುವಿಂದ ನೋಡ್ತೇನೆ ಅಂತ ಹೇಳಿ ತಮ್ಮ 2 ಕಣ್ಣುಗಳನ್ನು ತೆಗೆದು ಬಿಡ್ತಾರೆ. ಆದ್ರೆ ಡ್ಯಾಮೇಜ್ ಮಾಡ್ಕೊಳ್ತಾರೆ. ಡ್ಯಾಮೇಜ್ ಮಾಡಿಕೊಂಡು ಭಗವಂತನ ಕುರಿತಾಗಿ ಹಲವಾರು ಅಂದ್ರೆ ಈ ಇದನ್ನ ಪದ್ಯಗಳನ್ನ ಬರೀತಾರೆ, ಅವರು ಬರೆಸ್ತಾರೆ ಬೇರೆಯವ್ರ ಹತ್ರ ಹೇಳ್ಬಿಟ್ಟು. ಮತ್ತೆ ತಾವು ಹಾಡ್ತಾ ಇದ್ರು, ಶ್ರಾವ್ಯವಾಗಿ ಹಾಡ್ತಾ ಇದ್ರು. ಅಂದ್ರೆ ಅಷ್ಟು ಭಕ್ತಿ ಅವರಲ್ಲಿ ಬರ್ತಾ ಇತ್ತ ಆಗ. ಅದ್ರಿಂದ ಅಂತಹ ಭಕ್ತಿಯಲ್ಲಿ ಸ್ವತಃ ಕೃಷ್ಣ ಬಂದು ಕುಳಿತು ಕೇಳ್ತಾ ಇದ್ದ ಅನ್ನುವಂತಹದ್ದು, ಅಂದ್ರೆ ಜ್ಞಾನಿಗಳು ಹೇಳಿದವರು ಹೇಳುವಂತಹದ್ದು. ಅಂದ್ರೆ ಅಷ್ಟು ಭಕ್ತಿಯನ್ನು ಅವರು ಮಾಡಿದ್ರು. ಆಮೇಲೆ ಅದರಿಂದ ಅವನು ಹೇಳ್ತಾನೆ, ಏನು ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರು ಅವರು ನನಗೆ ಬಹಳ ಪ್ರಿಯರು ಅನ್ನುವಂಥದ್ದು. ಹರೇ ಕೃಷ್ಣ. ಇವತ್ತು ನೋಡಿದ್ವಿ, ಭಕ್ತಿ ಎಲ್ಲದಕ್ಕೂ ಮುಖ್ಯ. ಭಕ್ತಿಯನ್ನ ಮಾಡಬೇಕು. ಹೇಗೆ ಮಾಡುವುದು ಭಕ್ತಿ? ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ಹೇಗೆ ಮಾಡೋದು? ಈ ಮನಸ್ಸನ್ನು ಒಂದು ಬಹಳ ಚಂಚಲ, ಅಷ್ಟು ಸುಲಭವಾಗಿ ಭಗವಂತನಲ್ಲಿ ಕೇಂದ್ರೀಕೃತವಾಗಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಭ್ಯಾಸ ಏನಂತ ಕೌಂತೆಯ, ಅಭ್ಯಾಸದಿಂದ ಮಾತ್ರ ಅದು ಸಾಧ್ಯ ಅಲ್ವಾ? ಸೊ ಆ ರೀತಿಯಾದ ಅಭ್ಯಾಸ ಹೇಗೆ ಮಾಡುವುದು? ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತಹದ್ದು. ಮತ್ತೆ ಇವತ್ತಿನ ಅಧ್ಯಾಯದಲ್ಲಿ ಅವನು ಹೇಳಿದಾನೆ, ಒಂದು ರೀತಿಯಲ್ಲಿ ನೀನು ನನಗೆ ಸೇವೆಯನ್ನ ಮಾಡು. ಸೊ ಆ ರೀತಿಯಾಗಿ ಭಗವಂತನ ಸೇವೆಯಲ್ಲಿ ನಾವು ನಿರತರಾಗಬಹುದು. ನಮ್ಮನ್ನು ನಾವು ಭಕ್ತರ ಸಂಘದಲ್ಲಿ ಸೇರಿಸ್ಕೊಳ್ಬೇಕು, ಭಕ್ತರ ಜೊತೆಗೆ ಇರಬೇಕು. ಆಗ ಅಂದ್ರೆ ಭಕ್ತಿಯೇ ನಮಗೆ, ಭಕ್ತಿ ಬಿಟ್ಟು ಬೇರೆ ದಾರಿ ನಮಗೆ ಕಾಣಿಸುವುದಿಲ್ಲ. ಅದರಿಂದ ಯಾರು ಭಗವಂತನಿಗೆ ಪ್ರಿಯರು ಅನ್ನುವಂಥದ್ದನ್ನ ನಾವು ತಿಳಿದ್ವಿ. ಹರೇ ಕೃಷ್ಣ. ಧನ್ಯವಾದಗಳು. ಏನಾದರೂ ಪ್ರಶ್ನೆ, ಏನಾದರೂ ಕೇಳಬೇಕಂದ್ರೆ ಕೇಳಿ. ಹರೇ ಕೃಷ್ಣ. ನಿದ್ರೆ ಬರ್ತಾ ಇದೆಯಾ? ಹರೇ ಕೃಷ್ಣ ಗುರುಜಿ. ಇಲ್ಲ ಗುರುಜಿ. ಮಾತಾಡಿ ಇಲ್ವಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಊಟ ಮಾಡಿದ್ರಾ? ಎಲ್ಲ ಯಾಕೆ ಎಷ್ಟೊಂದು ಸೈಲೆಂಟ್ ಆಗಿರ್ತೀರಾ? ಅದೇ ಕ್ಲಾಸ್ ಚೆನ್ನಾಗಿತ್ತಲ್ಲ, ಕೇಳ್ತಾ ಸೈಲೆಂಟ್ ಆಗಿ ಕೇಳ್ತಾ ಇದ್ವಿ. ಓಕೆ ಓಕೆ. ಗುರುಜಿ ಒಂದಂತೂ ನಿಜ, ಹ. ನಮ್ಮ ಮನಸ್ಸು ಕೇಂದ್ರೀಕೃತ ಆಗೋದು ಸ್ವಲ್ಪ ತಡವಾದ್ರೂನು ನಮ್ಮ ನಾಲಿಗೆ ಏನಿರ್ತದಲ್ಲ, ಜಪ ಮಾಡ್ತಾ ಮಾಡ್ತಾ ಒಂದು ಕಾಯಕದಲ್ಲಿ ತೊಡಗಿದಾಗ ಜಪ ಮಂತ್ರ ನಾವು ಶುರು ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಗೊತ್ತಿಲ್ದೇನೆ ಅದು ನಮ್ಮ ಬಾಯಿಂದ ಬಂದ್ಬಿಡತ್ತೆ ಗುರುಜಿ. ಖಂಡಿತ. ಅಭ್ಯಾಸ
ಅಭ್ಯಾಸ ಮಾಡಬೇಕು. ನಾವು ಟ್ರೈನ್ ಅಪ್ ಮಾಡಬೇಕು, ಇಂದ್ರಿಯಗಳನ್ನ ಟ್ರೈನ್ ಅಪ್ ಮಾಡಬೇಕು. ಹೇಗೆ ಟ್ರೈನ್ ಅಪ್ ಮಾಡೋದು? ಅದು ಭಗವಂತನ ಸೇವೆಯಲ್ಲಿ ನಿರತರಾಗಿದೆ. ಪ್ರತಿಯೊಂದು ಕಣ್ಣು ದೇವರನ್ನು ನೋಡೋದಕ್ಕೆ, ಬಾಯಿ, ನಾಲಿಗೆ ಭಗವಂತನ ಸ್ತುತಿ ಮಾಡೋದಕ್ಕೆ, ಕಿವಿ ಭಗವಂತನ ಕುರಿತಾಗಿ ಕೇಳೋದಕ್ಕೆ, ಕಾಲು ಭಗವಂತನಲ್ಲಿ ಹೋಗ್ಲಿಕ್ಕೆ, ದೇವಸ್ಥಾನಗಳಿಗೆ ಅಥವಾ ಅವನಿರುವಲ್ಲಿ ಹೋಗ್ಲಿಕ್ಕೆ, ಮೂಗು ಭಗವಂತನ ಪ್ರಸಾದವನ್ನ ಆಗ್ರಹಣ ಮಾಡಿಕೊಳ್ಳುವಂತಹದ್ದು. ಭಕ್ತಿರ ಸಾಂಪ್ರತ ಸಿಂಧುದಲ್ಲಿ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗಿ ಆ ಧೂಪವನ್ನು ಹಚ್ತಾರಲ್ಲ, ಧೂಪದ ಹೊಗೆಯನ್ನು ತೆಗೆದುಕೊಳ್ಳೋದ್ರಿಂದ ಸಹಿತ ನಾವು ಪವಿತ್ರರಾಗ್ತೇವೆ ಅಂತ, ಆಘ್ರಾಣಿಸೋದ್ರಿಂದ. ಅಂದ್ರೆ ಭಕ್ತಿ ಪೂರ್ತಿಯಾಗಿ ಮನಸ್ಸು ಭಗವಂತನ ನಿಂತಾಗ ಇದೆಲ್ಲ ಆಟೋಮೆಟಿಕ್ ಆಗುತ್ತೆ. ಅದಕ್ಕಾಗಿ ಸುಲಭವಾದ ಮಾರ್ಗ ಏನು? ಈಗ ಹೇಗೆ ನಾವು ಭಗವಂತ ನಾವು ಆ ರೀತಿಯಾಗಿ ಈಗ ನೋಡಿ, ಎಲ್ಲ ತಮೋ ಗುಣ ಈಗ ನಾಡ್ದು ನಿಮ್ಗೆ ಇನ್ನೂ 2 ಚಾಪ್ಟರ್ ಜ್ಞಾನಯೋಗದಲ್ಲಿ ಬರುತ್ತೆ. ಈ ತ್ರಿಗುಣಗಳು, ಐಹಿಕ ಇದು, ಮತ್ತೆ ಈ ಕ್ಷೇತ್ರ ಚೈತನ್ಯ ವಿಭಾಗ ಯೋಗ ಅನ್ನೋದು ಬರುತ್ತೆ. ನಿಮ್ಗೆ ಗೊತ್ತಾಗತ್ತೆ ಆತ್ಮ ಹೇಗೆ ಈ ಶರೀರದಲ್ಲಿ ಕೆಲಸ ಮಾಡತ್ತೆ ಅನ್ನುವಂಥದ್ದು. ಸೊ ಅಂದ್ರೆ ಇದರಿಂದ ಹೇಗೆ ನಾವು ಹೊರಗೆ ಬರಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಾಗತ್ತೆ. ಖಂಡಿತವಾಗಿ ನಾವು ನಮ್ಮನ್ನ ಗುರುತಿಸ್ಕೊಳ್ತೇವೆ. ನಾವು ಯಾವ ಗುಣದಲ್ಲಿದ್ದೇವೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ, ಯಾಕೆ ನಮಗೆ ಅಂದ್ರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಹೇಗೆ ನೆಮ್ಮದಿ ಬರಬೇಕು ಹೇಳಿ? ನಾವು ಮಾಯೆಯ ಪ್ರಭಾವದಲ್ಲಿದ್ದರೆ ನೆಮ್ಮದಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಶಾಂತಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನೀವು ಯಾರ ಹತ್ರನೇ ಕೇಳಿ. ಯಾರು ಭಕ್ತಿಯನ್ನ ಮಾಡ್ತಾರೋ, ಯಾರು ಭಗವಂತನಲ್ಲಿ ಶ್ರದ್ಧೆಯನ್ನ ಇರ್ತಾರೋ, ಅವರು ಸತ್ವಗುಣದಲ್ಲಿದ್ರು ಸ್ವಲ್ಪ ಅವರಿಗೆ ಏನು ಅಂತ ಗೊತ್ತಿರತ್ತೆ, ನೆಮ್ಮದಿ ಅನ್ನುವಂಥದ್ದು, ಶಾಂತಿ ಅನ್ನುವಂಥದ್ದು. ಆದ್ರೆ ಉಳಿದ ತಮೋಗುಣ ರಜೋಗುಣದಲ್ಲಿರುವಂಥವ್ರಿಗಂತೂ ಗೊತ್ತೇ ಇರೋದಿಲ್ಲ. ಅವ್ರು ಬರೀ ಅಂದ್ರೆ ತಾನೇ ಎಲ್ಲ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಭಾವನೆಯಲ್ಲಿ ಇರ್ತಾರೆ. ಹರೇ ಕೃಷ್ಣ. ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋಣ ಈಗ. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ
हरे कृष्ण 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 हरे हरे राम 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 हरे 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 राम 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 हरे 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 कृष्ण 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 हरे हरे राम 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 हरे 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 कृष्ण हरे राम 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 हरे हरे कृष्ण कृष्ण हरे हरे राम राम हरे 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 कृष्ण हरे राम राम हरे हरे कृष्ण कृष्ण हरे राम हरे 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 कृष्ण 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 हरे हरे राम राम हरे हरे कृष्ण कृष्ण हरे 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 कृष्ण कृष्ण हरे हरे राम हरे 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 कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण हरे राम हरे हरे कृष्ण कृष्ण हरे हरे राम हरे कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे कृष्ण हरे राम हरे हरे कृष्ण हरे राम हरे हरे कृष्ण कृष्ण हरे हरे राम हरे राम हरे हरे कृष्ण कृष्ण हरे हरे कृष्ण हरे राम राम हरे हरे कृष्ण कृष्ण हरे हरे राम हरे कृष्ण कृष्ण हरे हरे कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण हरे राम हरे हरे कृष्ण कृष्ण हरे हरे राम हरे हरे कृष्ण हरे राम हरे हरे कृष्ण कृष्ण हरे हरे राम हरे कृष्ण वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो भगवद्गीता ग्रंथराज के जयवागली ಶ್ರೀಲಾ ಪ್ರಭುಪಾದ के ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಇಲ್ಲಿರುವ ಎಲ್ಲಾ ಭಕ್ತ ವೃಂದಕ್ಕೂ ಜಯವಾಗಲಿ ಹರೇ ಕೃಷ್ಣ ಶುಭರಾತ್ರಿ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು.